ಕರ್ನಾಟಕದ ಅಸ್ಮಿತೆಯನ್ನ, ಕರುನಾಡಿನ ಎಲ್ಲ ರೀತಿಯ ಸಂಸ್ಕೃತಿಯನ್ನ, ಕರುನಾಡಿನ ಭವಿಷ್ಯವನ್ನ ಉಳಿಸಬೇಕಿದ್ದರೆ ಕನ್ನಡದ ಮನಸ್ಸುಗಳನ್ನ ಕಟ್ಟಬೇಕು. ಕನ್ನಡವನ್ನ ಪ್ರೀತಿಸುತ್ತಾ, ಕನ್ನಡವನ್ನ ಮಾತಾಡುತ್ತಾ, ಕನ್ನಡದ ಬಗ್ಗೆ ತಿಳಿಯುತ್ತಾ ಶಾಲಾ ವಿದ್ಯಾರ್ಥಿನಿಯರಿಂದ जय भारत जननीय तनुजाते, जय हे कर्नाटक माते, जय सुंदर नदीवनಗಳ ನಾಡೆ, जय हे ರಸ ಋಷಿಗಳ ಪೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರ ಅವತರಿಸಿದ ಭಾರತ ಜನನಿಯ ತನುಜಾತೆ, जय हे कर्नाटक माते, जय भारत जननीय तनुजाते, जय हे कर्नाटक माते, ಕನ್ನಡ ನುಡಿ ಕುಣಿದಾಡುವ ಗೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ದಿನನುತ ಭಾರತ ಜನನಿಯ ತನುಜಾತೆ, जय हे कर्नाटक माते, जय भारत जननीय तनुजाते, जय हे कर्नाटक माते, जय हे कर्नाटक माते, जय हे कर्नाटक माते. ಶಾಲೆಯ ಧ್ವಜವನ್ನು ಏರಿಸಿ ಹಾಗೆಯೇ ನಾಡಗೀತೆಯನ್ನು ಹಾಡಿ ಶಾಲೆಯ ವಾರ್ಷಿಕೋತ್ಸವಕ್ಕೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತ, ನ್ಯಾಯವಾದಿಗಳಾಗಿರುವಂತ ಶ್ರೀಯುತ ಕೆ ಪಂಡಿತ್ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಅವರಿಗೆ ಕೂಡ ಎಲ್ಲರ ಪರವಾಗಿ ನಾವು ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಈ ಒಂದು ಧ್ವಜಾರೋಹಣವನ್ನು ಮಾಡಿರುವಂತ ನಮ್ಮ ಶಾಲೆಯ ಅಭಿಮಾನಿಗಳು, ನಮ್ಮೆಲ್ಲರ ಪ್ರೀತಿಯ KMF ಮಂಗಳೂರು ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ KP ಸಿದ್ಧಾರ್ಥ ಶೆಟ್ಟರು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮತ್ತು ಹಳೆ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವದ ಈ ಒಂದು ಸುಸಂದರ್ಭದಲ್ಲಿ ಶ್ರೀ ಸುಬ್ರಹ್ಮಣ್ಯ ಪ್ರೌಢ ಶಾಲೆಯ ಈ ಒಂದು ಕೇಂದ್ರ ಭಾಗದಲ್ಲಿ ಇವತ್ತು ಧ್ವಜಾರೋಹಣವನ್ನು ನಾವು ಮಾಡಿದ್ದೇವೆ. ಈ ಸಮಾರಂಭದಲ್ಲಿ ನಮ್ಮೊಡನೆ ಉಪಸ್ಥಿತರಿರುವ ಈ ವಿದ್ಯಾಸಂಸ್ಥೆಯ ಸಂಚಾಲಕರು, ಶೈಕ್ಷಣಿಕವಾಗಿ, ಧಾರ್ಮಿಕವಾಗಿ, ಸಾಮಾಜಿಕವಾಗಿ ನಮ್ಮೂರಿನಲ್ಲಿ ನಾಯಕತ್ವವನ್ನು ವಹಿಸಿಕೊಂಡಿರುವಂತ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದ ಕಡಂದಲೆ ಗುತ್ತು ಸುದರ್ಶನ್ ಶೆಟ್ಟಿ ಅವರೇ, ಹಾಗೆಯೇ ನಮ್ಮೊಡನೆ ಉಪಸ್ಥಿತರಿರುವ ಈ ವಿದ್ಯಾಸಂಸ್ಥೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು, ಹಿರಿಯ ನ್ಯಾಯವಾದಿಗಳು, ಪ್ರಗತಿಪರ ಕೃಷಿಕರು, ನಮ್ಮೆಲ್ಲರ ಮಾರ್ಗದರ್ಶಕರಾದಂಥ KR ಪಂಡಿತ್ ರವರೇ, ಈ ವಿದ್ಯಾಸಂಸ್ಥೆ ಆಡಳಿತ ಮಂಡಳಿಯ ಸದಸ್ಯರಾದ ನಮ್ಮ ವೆಂಕಟೇಶ್ ಭಟ್ ಅವರೇ, ಹತ್ತಿರದ ಹಿಂದುಳಿದ ವರ್ಗದ ಹಾಸ್ಟೆಲ್ ವಾರ್ಡನ್ ಅವರಾದಂಥ ಕಿರಣ್ ಕುಮಾರ್, ಅರುಣ್ ರವರೇ,
ಈ ವಿದ್ಯಾಸಂಸ್ಥೆಯ ಶಿಕ್ಷಕ ಶಿಕ್ಷಕಿಯರೇ, ಸಿಬ್ಬಂದಿಗಳೇ, ಹಳೆ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳೇ, ಮಕ್ಕಳ ಎತ್ತವರೇ, ಶಿಕ್ಷಣಾಭಿಮಾನಿಗಳೇ, ಎಲ್ಲ ಆತ್ಮೀಯ ಸ್ನೇಹಿತರೆ, ರಾಜ್ಯೋತ್ಸವ ನಡೆಯುತ್ತಾ ಇದೆ. ಕರ್ನಾಟಕದ ಅಸ್ಮಿತೆಯನ್ನ, ಕರುನಾಡಿನ ಎಲ್ಲ ರೀತಿಯ ಸಂಸ್ಕೃತಿಯನ್ನ, ಕರುನಾಡಿನ ಭವಿಷ್ಯವನ್ನ ಉಳಿಸಬೇಕಿದ್ದರೆ ಕನ್ನಡದ ಮನಸ್ಸುಗಳನ್ನ ಕಟ್ಟಬೇಕು. ಕನ್ನಡವನ್ನ ಪ್ರೀತಿಸುತ್ತಾ, ಕನ್ನಡವನ್ನ ಮಾತಾಡುತ್ತಾ, ಕನ್ನಡದ ಬಗ್ಗೆ ತಿಳಿಯುತ್ತಾ ಜಗತ್ತನ್ನ ತಿಳಿಯುವುದಕ್ಕೆ ನಮ್ಮ ಯುವ ಮನಸ್ಸುಗಳು ಪ್ರಯತ್ನ ಮಾಡಬೇಕು. ಬಹುಶಃ ನಿನ್ನೆ ತಾನೇ ಆ ಒಂದು ರಾಜ್ಯೋತ್ಸವದಲ್ಲಿ, ಕನ್ನಡ ರಾಜ್ಯೋತ್ಸವದಲ್ಲಿ ಅಲ್ಲಿನ ಸಮ್ಮೇಳನಾಧ್ಯಕ್ಷರು ಒಂದು ಮಾತು ಹೇಳಿದ್ರು. ಕನಿಷ್ಠ 10ನೇ ತರಗತಿಯವರೆಗೆ ನಮ್ಮ ಕರ್ನಾಟಕದ ಪ್ರತಿ ಹಳ್ಳಿಯ ಶಾಲೆಗಳು ಕೂಡ, ನಗರದ ಶಾಲೆಗಳು ಕೂಡ ನಮ್ಮ ಮಾತೃಭಾಷೆಯನ್ನ ಕಲಿಯಬೇಕು. ಮಾತೃಭಾಷೆಯ ಮೂಲಕ, ಪ್ರಾದೇಶಿಕ ಭಾಷೆಯ ಮೂಲಕ ನಾವು ಬೆಳೆಯುತ್ತಾ ಜಗತ್ತಿನ ಸವಾಲುಗಳಿಗೆ, ಸಂಘರ್ಷಗಳಿಗೆ ನಾವು ತಿಳಿದುಕೊಂಡು ಸಮಚಿತ್ತದಿಂದ, ಸದೃಢತೆಯಿಂದ, ವಿಜ್ಞಾನದ ಮನಸ್ಸಿನಿಂದ ನಿನ್ನೆ ಸಮ್ಮೇಳನಾಧ್ಯಕ್ಷರನ್ನು ಮಾತನಾಡಿ ನಿಮ್ಮೆಲ್ಲ ಚಟುವಟಿಕೆಗಳನ್ನ ಪರಸ್ಪರ ಸಹಭಾಗಿತ್ವದಿಂದ ಮಾಡಿಕೊಂಡು ಸಂತಸವಾದ ದಿನವನ್ನ ಕಳೆಯಬೇಕು. ಶಾಲಾ ದಿನಗಳಲ್ಲಿ ಶಿಕ್ಷಣದೊಂದಿಗೆ ಪಾಠ್ಯೇತರ ಚಟುವಟಿಕೆಗಳಲ್ಲೂ ಕೂಡ ನೀವು ನಿಮ್ಮನ್ನ ತೊಡಗಿಸಿಕೊಳ್ಳಬೇಕು. ಉತ್ತರ ಕರ್ನಾಟಕದ ಮಕ್ಕಳು ಇದ್ದಾರೆ, ನಮ್ಮ ಕಳಂಬೆಲೆ, ಪಾಲಡ್ಕ, ಆಸುಪಾಸಿನ ಮಕ್ಕಳು ಇದ್ದಾರೆ. ಇನ್ನಷ್ಟು ಉತ್ತಮ ಶಿಕ್ಷಣವನ್ನ ಪಡೆಯಿರಿ. ಮಗದೊಮ್ಮೆ ಈ ಆಡಳಿತ ಮಂಡಳಿಯನ್ನ, ಈ ಒಂದು ಹಳೆ ವಿದ್ಯಾರ್ಥಿಗಳನ್ನ, ಅವರ ಒಂದು ಏನು ಸಹಭಾಗಿತ್ವ ಇದೆ ಈ ಸಂಸ್ಥೆಯ ಅಭಿವೃದ್ಧಿಯಲ್ಲಿ, ಸುರೇಂದ್ರ ಭಟ್ ಸಹಿತ ಎಲ್ಲವರನ್ನ ನಾನು ಅಭಿನಂದಿಸ್ತೇನೆ. ಇಂತಹ ವಿದ್ಯಾಸಂಸ್ಥೆಗಳು ಇನ್ನಷ್ಟು ಮೂಲಭೂತ ಸೌಕರ್ಯಗಳನ್ನ ಪಡ್ಕೊಂಡು ಸಮಾಜಮುಖಿಯಾಗಿ ಯೋಚನೆ ಮಾಡುತ್ತಾ ನಿಜವಾದಂತ ಶಿಕ್ಷಣದ ಉತ್ತರದಾಯಿಯಾಗಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ. ಅಂತ ಒಂದು ಒಳ್ಳೆಯ ವಿದ್ಯಾಸಂಸ್ಥೆ, ನಮ್ಮೂರಿನ ಹೆಮ್ಮೆಯ ವಿದ್ಯಾಸಂಸ್ಥೆ, ನಮ್ಮೂರಿನ ಹೆಮ್ಮೆಯ ಮಕ್ಕಳು ನೀವು. ಇವತ್ತಿನ ದಿನಪೂರ್ತಿ ಶಾಲಾ ವಾರ್ಷಿಕೋತ್ಸವದಲ್ಲಿ ವಿದ್ಯಾರ್ಥಿಗಳು, ಮಕ್ಕಳ ಎತ್ತವರು, ಎಲ್ಲ ಆಡಳಿತ ಮಂಡಳಿ, ಶಿಕ್ಷಕರು, ಅದರೊಟ್ಟಿಗೆ ಹಳೆ ವಿದ್ಯಾರ್ಥಿಗಳು ಸೇರಿಕೊಂಡು ಸಂತಸವನ್ನ, ಸಂಭ್ರಮವನ್ನ ಪಡ್ಕೊಳ್ಳಿ. ನೀವೆಲ್ಲರೂ ಕೂಡ ಮುಂದೆ ಸುಂದರ ಭವಿಷ್ಯವನ್ನ ಮಾಡಿಕೊಂಡು ಜೀವನ ಮಾಡುವಂತ ಶಕ್ತಿ ನಿಮಗೆ ಬರಬೇಕು. ಆ ಮೂಲಕ ಈ ದೇಶದ ಎಲ್ಲಾ ರೀತಿಯ ಸಂವಿಧಾನದ ಆಶಯಗಳನ್ನ ಅರ್ಥ ಮಾಡಿಕೊಂಡು ಸುದೃಢ ನಾಗರಿಕರಾಗಿ
ಮಾಡಿ ಈ ದೇಶವನ್ನ ಕಟ್ಟಬೇಕಾಗಿದೆ, ಈ ಊರನ್ನು ಉಳಿಸಬೇಕಾಗಿದೆ. ಮೊದಲೊಮ್ಮೆ ಮಕ್ಕಳೇ, ನಿಮ್ಮ ಪಾಠ್ಯೇತರ ಚಟುವಟಿಕೆ, ನಿಮ್ಮ ಎಲ್ಲಾ ರೀತಿಯ ಶಿಕ್ಷಣದೊಂದಿಗೆ ಕ್ರೀಡೆಯೊಂದಿಗೆ ಬೇರೆ ಬೇರೆ ಸಾಂಸ್ಕೃತಿಕವಾಗಿ ಬೆಳೆಯುತ್ತಾ ಅದ್ಭುತವಾದ ಸಾಧನೆಯನ್ನ ಮಾಡಿ ಈ ವಿದ್ಯಾಸಂಸ್ಥೆಯ ಪ್ರೀತಿ ವಿಶ್ವಾಸವನ್ನ ಗಳಿಸಿಕೊಂಡು ಮುಂದೆ ಜೀವನ ಮಾಡುವಂತಹ ಶಕ್ತಿ ಬರಲಿ ಅಂತ ಹೇಳ್ತಾ, ಇಲ್ಲಿನ ಶಿಕ್ಷಕರನ್ನ, ಇಲ್ಲಿನ ಎಲ್ಲ ಹಳೆ ವಿದ್ಯಾರ್ಥಿಗಳನ್ನ ಈ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯಲ್ಲಿ ತೊಡಗಿಸಿಕೊಂಡಿರುವ ಎಲ್ಲರನ್ನ ಅಭಿನಂದಿಸ್ತಾ, ಇವತ್ತು ಹೆಮ್ಮೆ ಆಗ್ತಾ ಇದೆ ನಮ್ಮ ಜಿಲ್ಲೆಯ ಹೆಮ್ಮೆಯ MRPL ಸಂಸ್ಥೆಯಿಂದ, ನಮ್ಮ ಸುರೇಂದ್ರ ಭಟ್ರ ಸಹಕಾರದಿಂದ ಇನ್ನು ಒಳ್ಳೆಯ ಒಂದು ಶೌಚಾಲಯ ಕೂಡ ಆಗ್ತಾ ಇದೆ. ಮುಂದೆ ಕೂಡ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ವಿದ್ಯಾಸಂಸ್ಥೆಯ ಅಭಿವೃದ್ಧಿಯಲ್ಲಿ ತಮ್ಮನ್ನ ತೊಡಗಿಸುವಂತ ಪ್ರಯತ್ನವನ್ನ ನಾವೆಲ್ಲ ಮಾಡುವ ಅಂತ ಹೇಳುತ್ತಾ, ಮೊದಲೊಮ್ಮೆ ನನ್ನೆಲ್ಲ ಪ್ರೀತಿಯ ಮಕ್ಕಳಿಗೆ ಇವತ್ತಿನ ದಿನ ಸಾಂಸ್ಕೃತಿಕವಾಗಿ ಸಂಭ್ರಮಿಸಿ ಶಿಕ್ಷಣಕ್ಕೆ ಒತ್ತು ಕೊಡಿ, ಕ್ರೀಡೆಯ ಮನಸ್ಸಿನೊಂದಿಗೆ ಒಂದು ರೀತಿಯ ಸಾಮರಸ್ಯದ ರಾಯಭಾರಿಗಳಾಗಿ ಮಕ್ಕಳೇ ಅಂತ ಹೇಳುತ್ತಾ ನನ್ನ ಮಾತನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉದ್ಘಾಟನೆ ಇದೆ, ಅಧಿಕಾರಿಗಳು ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ತದನಂತರ ಹಾಲಲ್ಲಿ ಸಭಾ ಕಾರ್ಯಕ್ರಮ, ಉದ್ಘಾಟನೆ ಹಾಗೂ ವಾರ್ಷಿಕೋತ್ಸವದ ಸಭಾ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಅದಕ್ಕಿಂತ ಮುಂಚೆ ಒಂದು 15 ನಿಮಿಷ ಅತಿಥಿಗಳಿಗೆ ಹಾಗೇನೆ ವಿದ್ಯಾರ್ಥಿಗಳಿಗೆ ಉಪಹಾರದ ವ್ಯವಸ್ಥೆ ಇದೆ. ಈ ಉಪಹಾರದ ವ್ಯವಸ್ಥೆ ಮಾಡಿರುವವರು ನಮ್ಮವರೇ ಆದಂತಹ ಹಿರಿಯರಾದಂತಹ ಶ್ರೀಯುತ KP ಮಾರುತಿರಾವ್ ಅವರಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ ಶ್ರೀಯುತ ವೆಂಕಟೇಶ್ ನಾಯಕ್, ಇವರಿಗೆ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಉಪಹಾರ ಆದ ನಂತರ ಮತ್ತೆ ಉದ್ಘಾಟನೆಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರು, ಸಂಚಾಲಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರು, ಹಳೆ ವಿದ್ಯಾರ್ಥಿಗಳು, ಎಲ್ಲ ವಿದ್ಯಾರ್ಥಿನಿಯರಿಗೆ ಒಂದೇ ಮಾತಲ್ಲಿ ವಂದನೆಗಳನ್ನು ಸಲ್ಲಿಸಿದ್ದೇನೆ. ಫೋಟೋ ಒಮ್ಮೆ ಎಲ್ಲರೂ ಒಂದು ಫೋಟೋ ತೆಗೆಯಲಿಕ್ಕೆ ಬಂದೆ.
ಏನು ಒಂದು ಬರೈತಿ
ಒಳ್ಳಿ ಮಾಡದಡಿ ಮೂಜಿ ಕಣ್ಣುಡುರಿ ನೀಲಿ ರಂಗದಯ ವಿಷಕಂಠೆ ಸಾರಭೂತೋಲೆನ ಸೃಷ್ಟಿ ಮಾಲ್ತಿನಾಯ ಭೂತನಾತಿ ಶಿವೆಲಯ ಕರ್ತೆ ದಿಕ್ಕಿನ ನರಮಾನಿಗ ಈಯಗತಿ ಅಂಗಲಾಪುದ ಸುಯಿಲಗ ಮಾಲುನ ಈ ಚಿತ್ತನು ಮಲ್ಪು ಮಡಿ ಎಕ್ಕ ಮಲ್ಲಿಪೂ ಜೋಡಿದ ಕಟ್ಟಿದ ಬಿಲ್ವ ಪತ್ರಿ ಅವೆ ತೊಟ್ಟುಗು ತಂಟದೆ ನಿನ್ನ ಪೊರ್ಲುಗು ಐತ ಪುರ್ಪಗೆ ಸೋಮನಾಥ ಶರಣು ಶ್ರೀಕುಂಡ ಬಗು ಶರಣು 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 ಪಂಡಿನ ಪ್ರೇತಗೂ ಮೋಕ್ಷನ ಕುರಿಯ ಮೃತ್ಯುಂಜಯ ಲೆಪ್ಪುಕೆ ನಗ ಪೋಪಿನ ಜೀವನು ಒರಿತ ಸರ್ವ ಪಾಪನು ಅಲಿತ ಪಾಡಂಡು ಶಿವರಾತ್ರದ ಜಾಗರಣೆ ರುದ್ರಾಕ್ಷಿ ಮನಿ ಜಪಿತು ಕುಲ್ದಿನ ಸನ್ಯಾಸಿಲೆಡ ನಿನ್ನ ಜನೆ ನಂದಿ ತೇರಿನ ಏರದ ಕುಲ್ಲದು ಶೂಲ ಡಮರುನು ಕೈಟ್ ಪತೊಂದು ತುಳುನಾಡಿಗ ಪಂಚದಿಯನ ಸೋಮನಾಥ ಶರಣು ಶ್ರೀಕುಂಡ ಬಗು ಶರಣು ಸೋಮನಾಥ ಶರಣು ಶ್ರೀಕುಂಡ ಬಗು ಶರಣು ಹೂ ಪಂಡು ಒಪ್ಪಾಯ ಪೇರು ಪಾಯಿಸ ನಿಕ್ಕ ಶಿವ ಉರಿ ಕಣ್ಣು ಬೀರಂದೆ ಸಾರ ತಪ್ಪುನು ಮಲ್ಪುಸವ ಮೂಜಿ ಸುತ್ತುಡು ಸುರುಂಟು ಪಾಡಿ ಮರಿ ನಿನ್ನ ಕೆಕ್ಕಿಲಗು ಮನಿಸರನ ಅರ್ಧ ಚಂದ್ರನಿನ ನೆತ್ತಿಗೆ ಇರಿದಿನ ಆರೂಪ ರಾಶಿಗ ಮುಲ್ಕಿರಿಯ ಪರ್ವತ ರಾಜೆ ಒಚ್ಚಿದ ಕೊರಿಯೇ ಮಗಲು ಪಾರ್ವತಿನ ಬಿರ್ತಿಡನ ಕುಂಡಾವುಡು ಶಿವಲಿಂಗದ ಹೊರಟೆ ಸೋಮನಾಥ ಪನ್ಪಿಂಚಿ ಪುದರಡೆ ಪಂಡು ಬಿಡಲಿನ ಜೋಡುದು ಒಂದಿನ ಕಣ್ಣ ಅರಟು ಕಡು ಬೇನೆ ದಿಂಜಿನ ಭಕ್ತೆರೆ ಪಾಲಗ ಒಲಿಯುನ ರುದ್ರ ಸೋಮನಾಥ ಶರಣು ಶ್ರೀಕುಂಡ ಬಗು ಶರಣು ಸೋಮನಾಥ ಶರಣು ಶ್ರೀಕುಂಡ ಬಗು ಶರಣು ದಯತೋರಮ್ಮ ಶ್ರೀ ತುಳಸಿ ವರನೀಡಮ್ಮ ಶ್ರೀ ತುಳಸಿ ದಯಮಾಡಮ್ಮ ಶ್ರೀ ತುಳಸಿ ನಿತ್ಯ ಪೂಜಿತ ವರ ತುಳಸಿ ಇಂದಿರೆ ಸುಂದರಿ ವಂದಿಪೆ ಮಾಧವಿ ಶುಭವನ್ನು ಮಾಡಿ ಜಯ ತುಳಸಿ ಇಂದಿರೆ ಸುಂದರಿ ವಂದಿಪೆ ಮಾಧವಿ ಶುಭವನ್ನು ಮಾಡಿ ಜಯ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ನಂದ ನಂದನ ಮುಕುಂದಗೆ ಪ್ರಿಯಳಾದ ನಂದ ನಂದನ ಮುಕುಂದಗೆ ಪ್ರಿಯಳಾದ ಚಂದದ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ ವನದಲ್ಲಿ ಹರಿಯಿಹನೆಂಬುದ ಶ್ರುತಿ ಸಾರುತ್ತಿದೆ ಕೇಳಿ ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ
ತುಳಸಿಯವನದಲ್ಲಿ ಹರಿಯಿಹನೆಂಬುದ ಶ್ರುತಿ ಸಾರುತ್ತಿದೆ ಕೇಳಿ. ತುಳಸಿ ದರ್ಶನದಿಂದ ದುರಿತಗಳೆಲ್ಲವೂ ದೂರವಾಗುವುದು ಕೇಳಿ. ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು, ತುಳಸಿ ಸ್ಪರ್ಶವ ಮಾಡೆ ದೇಹ ಪಾವನವೆಂದು ತಿಳಿಯುವುದಿಲ್ಲವೇ ಕೇಳಿ. ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು, ತುಳಸಿ ಸ್ಮರಣೆ ಮಾಡಿ ಸಕಲ ಇಷ್ಟವ ಪಡೆದು ಸುಖದಲ್ಲಿ ನೀವು ಬಾಳಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಬೃಂದಾವನವೇ ಮಂದಿರವಾಗಿದೆ ಇಂದಿರೆ ಶ್ರೀ ತುಳಸಿ. ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮುರ್ಲೋಕ ವಶಬಹುದು. ಮಾಲೆ ಕೊರಳಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು. ಮೂಲ ಮೃತ್ತಿಕೆಯನ್ನು ಮುಖದಲ್ಲಿ ಧರಿಸಲು ಮುರ್ಲೋಕ ವಶಬಹುದು. ಮಾಲೆ ಕೊರಳಲಿಟ್ಟ ಮನುಜಗೆ ಮುಕುತಿಯ ಮಾರ್ಗವ ತೋರುವುದು. ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ, ಕಾಲ ಕಾಲಗಳಲ್ಲಿ ಮಾಡುವ ದುಷ್ಕರ್ಮ ಕಳೆದು ಬಿಸಾಡುವುದು. ಕಾಲನ ದೂತರ ಕಳಚಿ ಕೈವಲ್ಯದ, ಕಾಲನ ದೂತರ ಕಳಚಿ ಕೈವಲ್ಯದ ಲೀಲೆಯ ತೋರುವುದು. ಬೃಂದಾವನವೇ
ಹರಿಯುತ್ತರಲಿ ಅಂತರಂಗದ ಕಣಿವೆಯಲ್ಲಿ. ಮೈತ್ರಿಯ ಮಲ್ಲಿಗೆಯ ಪರಿಮಳ ಬೀರಲಿ ಎದೆಯೊಳದ ಹೂದೋಟದಲ್ಲಿ. ಪ್ರೀತಿಯ ಹೂಗಳು ದಾರಿಯ ತೋರಲಿ ಕಗ್ಗತ್ತಲ ಕಾಡಿನಲಿ. ಪಾರಿವಾಳಗಳು ಪುಳಕದಲ್ಲಿ ಹಾರಲಿ ಭಯವೇ ಇಲ್ಲದ ಬಾನಿನಲಿ ಎಂಬ ಸಿದ್ದಯ್ಯ ಪುರಾಣಿಕವರ ಕವನದಂತೆ ಈ ಕಾರ್ಯಕ್ರಮ ನಿಮ್ಮೆಲ್ಲರ ನಡುವಿನ ಪ್ರೀತಿ ವಿಶ್ವಾಸದ ಕೊಂಡಿಯಾಗಲಿ ಎಂದು ಹೇಳುತ್ತಾ 2024-2025ನೇ ಸಾಲಿನ ವಾರ್ಷಿಕೋತ್ಸವದ ಶುಭ ಸಮಾರಂಭಕ್ಕೆ ಆಗಮಿಸಿರುವ ಸರ್ವರಿಗೂ ಸ್ವಾಗತ ಸುಸ್ವಾಗತ. ಕಾರ್ಯಕ್ರಮದ ಮೊದಲಿಗೆ ಬಂದಿರುವಂತಹ ಅತಿಥಿ ಅಭ್ಯಾಗತರನ್ನ ವೇದಿಕೆಗೆ ಆಹ್ವಾನಿಸು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಶಾಲೆಯ ಸಂಚಾಲಕರಾಗಿರುವಂತಹ ಶ್ರೀಯುತ ಸುದರ್ಶನ್ ಶೆಟ್ಟಿ ಅವರು, ಈ ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿರುವಂತಹ ಅಡ್ವೊಕೇಟ್ KR ಪಂಡಿತ್ ಸರ್ ಅವರು, KP ಸುಚರೀಶ್ ಶೆಟ್ಟಿ ಸರ್ ಅವರು, MRPL ಅಧಿಕಾರಿಗಳಾಗಿರುವಂತಹ ಶ್ರೀಯುತ ರೋಷನ್ ಸರ್ ಅವರು, ಪ್ರೊಫೆಸರ್ ಶ್ರೀಶಾ ಭಟ್, ಶ್ರೀ ಅರುಣ್ ಕುಮಾರ್ ಸರ್, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಂದ್ರ ಭಟ್ ಸರ್, ಗ್ರಾಮ ಪಂಚಾಯಿತಿ ಸದಸ್ಯರಾಗಿರುವಂತಹ ಶ್ರೀ ಜಗದೀಶ್ ಕೋಟ್ಯನ್, ಶ್ರೀಮತಿ ಕಾಂತಿ ಶೆಟ್ಟಿ, ಶ್ರೀಮತಿ ಅಮಿತಾ ನಾಗೇಶ್ ರವರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂತಹ H ಪ್ರಸಾದ್ ಶೆಟ್ಟಿರವರು, KB ವೆಂಕಟೇಶ್ ಭಟ್, ಶ್ರೀಮತಿ ಪೂರ್ಣಿಮಾ ಶೆಣೈ, ಶ್ರೀ ಸುಧಾಕರ್ ಅಂಚನ್, ಶ್ರೀ ನಾರಾಯಣ್ ಮಡಿವಲ್, ಶ್ರೀ ಹರಿಪ್ರಸಾದ್ ಶೆಟ್ಟಿ, ಶ್ರೀ ವೆಂಕಟೇಶ್ ನಾಯ್ಕ್ ಹಾಗೂ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ರಶ್ಮಿ ರಾಜೇಶ್ ಅಮೀನ್ ಇವರ ಎಲ್ಲರನ್ನು ವೇದಿಕೆಗೆ ನಮ್ಮ ಮುಖ್ಯ ಶಿಕ್ಷಕರ ಅನುಪಸ್ಥಿತಿಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾಶಿವ ಉಪಾಧ್ಯಾಯರ ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಬೇಕಲ್ಲವೇ ಕಾರ್ಯಕ್ರಮಕ್ಕೊಂದು ಮುನ್ನುಡಿ. ಕಾಯುವ ದೇವರಲ್ಲಿ ನಮ್ಮದೊಂದು ಬೇಡಿಕೆಯ ನುಡಿ. ನಮ್ಮದೇ ಬದುಕಿಗದುವೆ ವಾಸ್ತವತೆಯ ಕನ್ನಡಿ. ಬರೆದು ಬಿಡೋಣವೇ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನಾ ಗೀತೆಯ ಮೂಲಕ ಎಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಹೂಗಳು. ಮುದದಿ ಮೆರೆಯಲಿ ನಮ್ಮ ಹಿರಿಯ ವಿದ್ಯಾಶಾಲೆ, ಸದಾ ನಿರ್ಮಲಸು ಜ್ಞಾನ ನಿಧಿಯ ಶಾಲೆ. ಮುದದಿ ಮೆರೆಯಲಿ ನಮ್ಮ ಹಿರಿಯ ವಿದ್ಯಾಶಾಲೆ, ಅದಮ್ಯ ಶಿಷ್ಯ ವೃಂದ ಹೊಂದಿದ ಶಾಲೆ. ಈ ನೆಲವ ನಾಡುವ ಸುಬ್ರಹ್ಮಣ್ಯನ ಶಾಲೆ, ಅಜ್ಞಾನ ತಿಮಿರವನು ಅಳಿಸಿ ಬೆಳಗಿದ ಶಾಲೆ. ಅಜ್ಞಾನ ತಿಮಿರವನು ಅಳಿಸಿ ಬೆಳಗಿದ ಶಾಲೆ. ಜ್ಞಾನವನು ನಮಗೀವ ಗುರುವೃಂದದ ಶಾಲೆ. ಜ್ಞಾನವನು ನಮಗೀವ ಗುರುವೃಂದದ ಶಾಲೆ. ಮುದದಿ ಮೆರೆಯಲಿ ನಮ್ಮ ಹಿರಿಯ ವಿದ್ಯಾಶಾಲೆ. ಪುಣ್ಯವಂತರು ಪುಣ್ಯದಿಂ ಕಟ್ಟಿ ಬೆಳೆಸಿದ ಶಾಲೆ. ಈ ಊರ ಒಲುಮೆಯ ಕನ್ನಡದ ಈ ಶಾಲೆ. ನಾಳೆ ಹೊಸ ನಾಡ ಕಟ್ಟಿ ಮೆರೆವ ಬಾಲರ ಶಾಲೆ. ನಾಳೆ ಹೊಸ ನಾಡ ಕಟ್ಟಿ ಮೆರೆವ ಬಾಲರ ಶಾಲೆ.
ಕೈ ಮುಗಿದು ಬಾರಯ್ಯ ಜ್ಞಾನದೇ ಗುಲ ಈ ಶಾಲೆ. ಕೈ ಮುಗಿದು ಬಾರಯ್ಯ ಜ್ಞಾನದೇ ಗುಲ ಈ ಶಾಲೆ. ಮುದದಿ ಮೆರೆಯಲಿ ನಮ್ಮ ಹಿರಿಯ ವಿದ್ಯಾಶಾಲೆ. ಹಿರಿಯ ವಿದ್ಯಾಶಾಲೆ. ಹಿರಿಯ ವಿದ್ಯಾಶಾಲೆ. ಸುಶ್ರಾವ್ಯ ಕಂಠದಿ ಪ್ರಾರ್ಥನೆಗೈದ ನಮ್ಮ ಶಾಲೆಯ ವಿದ್ಯಾರ್ಥಿನಿಯರಿಗೆ ಅನಂತ ಅನಂತ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮ ಹಿರಿಯರಾಗಿರುವಂತಹ ಶ್ರೀಯುತ ಮಾರುತಿ ರಾವ್ ಸರ್ ಇದ್ದಾರೆ. ಅವರು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಸರ್ ಬನ್ನಿ ಬನ್ನಿ ವೇದಿಕೆಗೆ ಬನ್ನಿ. ನಮ್ಮ ಆಡಳಿತ ಮಂಡಳಿ ಸರ್ವೆ ಸದಸ್ಯರಾಗಿರುವಂತಹ ಶ್ರೀಯುತ ವೆಂಕಟೇಶ್ ನಾಯ್ಕ್ ಸರ್, ನೀವು ಸಹ ವೇದಿಕೆಗೆ ಆಗಮಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಸರ್. ಗುಣದಲ್ಲಿ ಗುಲಾಬಿಯಂತೆ, ಮನದಲ್ಲಿ ಮಲ್ಲಿಗೆಯಂತೆ, ನಗುವಿನಲ್ಲಿ ಸಕ್ಕರೆಯಂತೆ ಇರುವ ಉಪಸ್ಥಿತ ಗಣ್ಯರನ್ನು ಸ್ವಾಗತಿಸಲಿದ್ದಾರೆ ನಮ್ಮ ಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾಗಿರುವಂತಹ ಶ್ರೀಯುತ ಸುಧಾಕರ್ ಪೊಸ್ರಾಲ್ ಸರ್ ಅವರು. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ಇಲ್ಲಿ ನೆರೆದಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರೇ ಹಾಗೂ ಮಹನೀಯರೇ, ಈ ನಮ್ಮ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದಲೆ ಇಂದಿನ ದಿನ ಬಹಳ ಸಂಭ್ರಮ ಸಡಗರದ ದಿನ. ಈಗಾಗಲೇ ಧ್ವಜಾರೋಹಣದೊಂದಿಗೆ ನಮ್ಮ ವಾರ್ಷಿಕೋತ್ಸವವನ್ನು ಆರಂಭಿಸಿಕೊಂಡಿದ್ದೇವೆ. 10 ಲಕ್ಷದ MRPLನ ಯೋಜನೆಯನ್ನು ಕೂಡ ಉದ್ಘಾಟನೆ ಮಾಡಿ ಈಗ ಸಭಾ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿಕೊಂಡಿದ್ದೇವೆ. ವೇದಿಕೆಯಲ್ಲಿರುವ ಅತಿಥಿ ಅಭ್ಯಾಗತರನ್ನು ಹಾಗೂ ಸೇರಿರುವ ತಮ್ಮೆಲ್ಲರನ್ನು ಸ್ವಾಗತಿಸಲು ತುಂಬ ಸಂತೋಷ ಪಡ್ತಿದ್ದೇನೆ. ಇಂದಿನ ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಶಾಲೆಯ ಸಂಚಾಲಕರು, ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ ಕಡಂದಲೆಗುತ್ತು ಸುದರ್ಶನ್ ಶೆಟ್ಟರನ್ನು ನಮ್ಮೆಲ್ಲರ ಪರವಾಗಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವವರು ನಮ್ಮ ಮಾರ್ಗದರ್ಶಕರು, ನಮ್ಮ ಶಾಲೆಗೆ ಯಾವತ್ತೂ ನಮಗೆ ಬುದ್ಧಿವಾದ ಹೇಳುವವರು, ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೆಯೇ ನ್ಯಾಯವಾದಿಗಳಾಗಿರುವಂಥ ಶ್ರೀಯುತ KR ಪಂಡಿತ್ ಇವರನ್ನು ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ನಮ್ಮ ಇಂದಿನ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುತ್ತಾರೆ. ಅವರಿಗೆ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ನ್ಯಾಯವಾದಿಗಳಾಗಿರುವಂತಹ ವೆಂಕಟೇಶ್ ಕೋಟ್ಯಾನ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವೆಂಕಟೇಶ್ ಕೋಟ್ಯಾನ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅವರು ನ್ಯಾಯವಾದಿಗಳು, ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ನ್ಯಾಯವಾದಿಗಳನ್ನು ಹೂ ಕೊಟ್ಟು ಗೌರವಿಸಬೇಕಾಗಿ ಇವೆಲ್ಲರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಶಾಲೆಯ ಸಂಚಾಲಕರು, ನಮ್ಮ ಮಾರ್ಗದರ್ಶಕರು ಶ್ರೀಯುತ ಕಡಂದಲೆಗುತ್ತು ಸುದರ್ಶನ್ ಶೆಟ್ಟರನ್ನು ತುಂಬ ಹೃದಯದಿಂದ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರಾಗಿರುವಂಥ ವೆಂಕಟೇಶ್ ನಾಯ್ಕ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. MRPLನ ಅಧಿಕಾರಿ ಮನೋಜ್ ಕುಮಾರ್ ಅವರು ಭಾಗವಹಿಸಬೇಕಾಗಿತ್ತು. ಅವರ ಪರವಾಗಿ ನಮ್ಮೊಂದಿಗೆ MRPLನ ಅಧಿಕಾರಿಯಾಗಿರುವಂಥ ಗೌರವಾನ್ವಿತ ರೋಷನ್ ಸರ್ ಇದ್ದಾರೆ. ಅವರನ್ನೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ ಸರ್ ತಮ್ಮನ್ನು. ಇವರಿಗೆ ದಿನೇಶ್ ಕಂಗ್ಲಾಯಿ ಅವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ನಮ್ಮ ಈ ಭಾಗಕ್ಕೆ, ನಮ್ಮ ಮಕ್ಕಳಿಗೆಲ್ಲ ಚಿರಪರಿಚಿತ ಒಂದು ಹೆಸರು. ಈ ವರ್ಷ ನಮ್ಮ ಶಾಲೆಯ ಮಕ್ಕಳಿಗೆ 50,000 ವೆಚ್ಚದಲ್ಲಿ ಪುಸ್ತಕ ಅಂದರೆ ಶಾಲೆಯ ಪುಸ್ತಕ ಹಾಗೂ ಬ್ಯಾಗಿನ ಕೊಡುಗೆಯನ್ನು ನೀಡಿದ್ದಾರೆ. ಅಲ್ಲದೆ NMMS ಇರಬಹುದು, SSLC ಮಕ್ಕಳಿಗೆ ತರಬೇತಿ ಇರಬಹುದು, ಬೇರೆ ಬೇರೆ ತರಬೇತಿಗಳನ್ನು ಹಮ್ಮಿಕೊಳ್ತಾ ಇದ್ದಾರೆ. ಇವತ್ತು ಕೂಡ 4 ಕಡೆ ತರಬೇತಿ ಆಗ್ತಾ ಉಂಟು. ಆ ಒಂದು ತುರ್ತು ಇರುವಾಗ ಕೂಡ ಆ ಬಿಡುವು ಮಾಡಿಕೊಂಡು ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಬಂದಿದ್ದಾರೆ.
ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂಥ ಪ್ರೊಫೆಸರ್ ಶ್ರೀಶ ಭಟ್ ತಮ್ಮನ್ನೆಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸಿದೆ ಸರ್. ಇವರಿಗೆ ನಮ್ಮ ಸುಖೇಶ್ ಶೆಟ್ರು ಹೂ ಕೊಟ್ಟು ಗೌರವಿಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ವೆಂಕಟೇಶ್ ಭಟ್ರು ನಮ್ಮ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನಡೆದಾಗ ನೀವು ಬರಬೇಕಂತ ಹೇಳಿದಾಗ ನಮ್ಮ ಶಾಲೆಯ ಮೇಲೆ ಅಭಿಮಾನವಿಟ್ಟು ಬರ್ತಾರೆ. ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಸದಸ್ಯರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ KB ವೆಂಕಟೇಶ್ ಭಟ್ ಬಾರಂಗಳ ಇವರನ್ನೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಸರ್ ತಮ್ಮನ್ನು. ತಮಗೆ ಜಗದೀಶ್ ಕಲ್ಲೊಟ್ಟು, ಹಳೆ ವಿದ್ಯಾರ್ಥಿ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂತಹ ಜಗದೀಶ್ ಕೊಲ್ಲೊಟ್ಟಿಯವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದಾರೆ. ವೇದಿಕೆಯಲ್ಲಿ ನಮ್ಮ ಹಿರಿಯರಿದ್ದಾರೆ. ಅವ್ರು ಮೊದಲೇ ಹೇಳಿದರು ನನಗೆ 83 ವರ್ಷ ಆಯಿತು ಅಂತ. ನಾವು ಪ್ರತಿ ವರ್ಷ ನಮ್ಮ ಶಾಲೆಗೆ ನಾವು ಉಪಹಾರ ಕೊಡಬೇಕಾದ್ರೆ ಒಂದು ವರ್ಷ ಏನೋ ಬೇರೆಯವ್ರ ಹತ್ರ ಕೇಳಿದೆವು, ಅದಕ್ಕೆ ಇಲ್ಲಿ ಗಲಾಟೆ ಮಾಡಿದರು. ಯಾಕಂದರೆ ನಾನೇ ಕೊಡಬೇಕು, ನೀವು ಯಾಕೆ ಬೇರೆಯವ್ರ ಹತ್ರ ಕೇಳಿದ್ರಂತ. ಆದ್ದರಿಂದ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರ ಪಿತಾಶ್ರೀ ಅವರಾಗಿರುವಂಥ ಶ್ರೀಯುತ KB ಮಾರುತಿರಾವ್ ಇದ್ದಾರೆ ವೇದಿಕೆಯಲ್ಲಿ. ಅವರನ್ನು ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಅವರಿಗೆ ಪ್ರತಿಮಕ್ಕ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿನಿ ಪ್ರತಿಮಕ್ಕ. ವೇದಿಕೆಯಲ್ಲಿ ನಮ್ಮ ಮುಖ್ಯ ಶಿಕ್ಷಕರು ಶ್ರೀಯುತ ದಿನಕರ ಕುಂಬಾಶಿ ಅವರು ಇರಬೇಕಿತ್ತು. ಅವರ ಅನುಪಸ್ಥಿತಿಯಲ್ಲಿ ಇಂದಿನ ಮುಖ್ಯ ಶಿಕ್ಷಕರಾಗಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ವೇದಿಕೆಯಲ್ಲಿರುವವರು ಶ್ರೀಯುತ ಸದಾಶಿವ ಉಪಾಧ್ಯಾಯರವರು. ಅವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಈ ಸಭೆಗೆ ಸ್ವಾಗತಿಸುತ್ತೇನೆ ಸರ್ ತಮ್ಮನ್ನು. ಅವರಿಗೆ ನಮ್ಮ ವಿಜಯ ಮುಕ್ಕಡಪ್ಪಿಯವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವೇದಿಕೆಯಲ್ಲಿ ಇನ್ನೂರವರು ಇದ್ದಾರೆ. ಕಳೆದ 1 ತಿಂಗಳಿಂದ ನಮ್ಮೊಂದಿಗೆ ನಮ್ಮ ಒಂದು ಈ ವಾರ್ಷಿಕೋತ್ಸವಕ್ಕೆ ಸಂಪೂರ್ಣ ಅಂದರೆ ಕಲೆಕ್ಷನ್ ಇರ್ಬೋದು, ಯಾವುದೇ ಕೆಲಸ ಇರ್ಬೋದು, ರಾತ್ರಿ ಹಾಗೂ ನಮ್ಮೊಂದಿಗೆ ಸ್ಪಂದಿಸಿದವರು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಓರ್ವ ಅದ್ಭುತ ಸಂಘಟಕ, ಅಸಾಧ್ಯ ಮನುಷ್ಯ. ಅಂದರೆ ಅವರನ್ನು ತಿಳಿದವರಿಗೆ ಮಾತ್ರ ಗೊತ್ತು. ಒಂದು 10 ಗಂಟೆ ನಂತರ ಅವರ ಮನೆಗೆ ಫೋನ್ ಕೂಡ ರೀಚ್ ಆಗುವುದಿಲ್ಲ. ಅಂಥದ್ರಲ್ಲಿ 12 ಗಂಟೆವರೆಗೆ ಎಲ್ಲೋ ದೂರದಲ್ಲಿ ಕುಳಿತುಕೊಂಡು ಎಲ್ಲರಿಗೆ ಫೋನ್ ಮಾಡಿ ಬರಮಾಡಿ ಹೇಳುವಂಥ ಒಂದು, ಅಂದರೆ ಅಧ್ಯಕ್ಷ ಹೇಗಿರಬೇಕಂತ ತೋರಿಸಬೇಕಾದ್ರೆ ಮಾದರಿ ನಮ್ಮ ಸುರೇಂದ್ರ ಭಟ್ರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು. ಅವರನ್ನು ಈ ಸಭೆಗೆ ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅವರಿಗೆ ನಮ್ಮ ಆಶಾಲತಾ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅಧ್ಯಕ್ಷರೊಂದಿಗೆ ಸಾಥ್ ಕೊಡುವವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಮಹಾ ಕಾರ್ಯದರ್ಶಿಗಳು. ಅವರು ಕೂಡ ಸಾಧಾರಣ 1 ತಿಂಗಳೊಂದಿಗೆ ನಮ್ಮೊಂದಿಗೆ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಪಾಲಕ ಗ್ರಾಮ ಪಂಚಾಯತಿನ ಸದಸ್ಯರು, ನಮ್ಮೆಲ್ಲರ ಪ್ರೀತಿಯ ಜಗದೀಶ್ ಕೋಟ್ಯನ್ ತೊಂದಡ್ಪು, ಇವರನ್ನು ಪ್ರೀತಿಪೂರ್ವಕವಾಗಿ ಎಲ್ಲರ ಪರವಾಗಿ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ನಮ್ಮ ಸೀತಾರಾಮ್ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿನಿ, ನಮ್ಮೊಂದಿಗೆ ಕಳೆದ ಕೆಲವು ದಿನಗಳಿಂದ ಕೆಲಸ ಮಾಡ್ತಾ ನಮ್ಮೊಂದಿಗೆ ಇದ್ದಾರೆ. ಪಾಲಡ್ಕ ಗ್ರಾಮ ಪಂಚಾಯತಿನ ಗೌರವಾನ್ವಿತ ಸದಸ್ಯೆ, ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ಕಾಂತಿ ಉದಯ ಶೆಟ್ಟಿ, ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಸೌಮ್ಯ ಇವರು ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ.
ಶಿಕ್ಷಕ ರಕ್ಷಕದ ಸಂಘದ ಅಧ್ಯಕ್ಷೆ, ಪ್ರಸಿದ್ಧ ನಾಟಕ ಕಲಾವಿದ ರಾಜೇಶ್ ಅಮೀನ್ ಕಡಂದಲೆ ಇವರ ಪತ್ನಿ, ನಮ್ಮ ಶಾಲೆಯ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ, ನಮ್ಮೆಲ್ಲರ ಪ್ರೀತಿಯ ಶ್ರೀಮತಿ ರಶ್ಮಿ ರಾಜೇಶ್ ಅಮೀನ್ ಇವರನ್ನು ಎಲ್ಲರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಕುಸುಮಕ್ಕ ಹೂ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ವೇದಿಕೆಯಲ್ಲಿರುವ ಎಲ್ಲರನ್ನು ಗೌರವಿಸಿ ಸ್ವಾಗತಿಸಿದ್ದೇವೆ. ವೇದಿಕೆ ಮುಂಭಾಗದಲ್ಲಿ ಹಳೆ ವಿದ್ಯಾರ್ಥಿಗಳು ತುಂಬ ಜನ ಸೇರಿಕೊಂಡಿದ್ದೀರಿ. ಎಲ್ಲರ ಹೆಸರು ಹೇಳುವುದಿಲ್ಲ. ಆ ಹಳೆ ವಿದ್ಯಾರ್ಥಿಗಳನ್ನು ಈ ಸಂದರ್ಭದಲ್ಲಿ ನಮ್ಮ ಒಂದು ವಾರ್ಷಿಕೋತ್ಸವ ಆಗಬೇಕಾದ್ರೆ ಆಡಳಿತ ಮಂಡಳಿಯೊಂದಿಗೆ ಸ್ಪಂದಿಸಬೇಕಾದ್ರೆ ಈ ಶಾಲೆಯ ಬೆಳವಣಿಗೆಯಲ್ಲಿ ಸ್ಪಂದಿಸುವವರು ಹಳೆ ವಿದ್ಯಾರ್ಥಿಗಳು. ಅವರನ್ನು ಎಷ್ಟು ಹೊಗಳಿದರೂ ಸಾಕಾಗಲ್ಲ. ಆಡಳಿತ ಮಂಡಳಿಯೊಂದಿಗೆ ಸದಾ ಅವರು ಇರ್ತಾರೆ. ಈ ಸಂದರ್ಭದಲ್ಲಿ ಎಲ್ಲ ಸೇರಿರುವ ಹಳೆ ವಿದ್ಯಾರ್ಥಿಗಳು, ಹಾಗೆಯೇ ನಮ್ಮ ಊರಿನ ಮಹನೀಯರು, ತುಳುನಾಡು ವಾರ್ತೆಯ ಪತ್ರಕರ್ತರಿದ್ದಾರೆ, ಹಾಗೆಯೇ ನಮ್ಮ ಊರಿನ ಮಹನೀಯರಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರನ್ನು, ವಿದ್ಯಾರ್ಥಿಗಳ ಹೆತ್ತವರನ್ನು ಎಲ್ಲರನ್ನು ಅನಂತರವಾಗಿ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಅವಕಾಶಕ್ಕಾಗಿ ವಂದನೆಗಳು. ಸ್ವಚ್ಛ ಮನಸ್ಸಿನಿಂದ ಸರ್ವರಿಗೂ ಸ್ವಾಗತವನ್ನು ಕೋರಿದಂತಹ ಶ್ರೀಯುತ ಸುಧಾಕರ್ ಪೊಸ್ರಲ್ ಸರ್, ನಿಮಗೂ ಸಹ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶಾಲಾ ನಾಯಕನಾಗಿರುವಂತಹ ಶ್ರವಣ್ ದೇವಾಡಿಗೆ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಈಗ ತಾನೇ ಆಗಮಿಸಿರುವಂತಹ ನಮ್ಮ ಶಾಲೆಯ ಅಭಿಮಾನಿಯಾಗಿರುವಂತಹ ಶ್ರೀಯುತ ಧರ್ಮಣ್ಣ ಸರ್, ನಿಮಗೂ ಸಹ ವೇದಿಕೆಗೆ ಆಗಮಿಸಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಂದ್ರ ಭಟ್ ಸರ್ ಹೂ ಕೊಟ್ಟು ಸ್ವಾಗತಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ನಮ್ಮ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀಯುತ ಸದಾಶಿವ ಉಪಾಧ್ಯಾಯ ಸರ್ ಅವರು. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಈ ಶೈಕ್ಷಣಿಕ ವರ್ಷದ ಉತ್ಸವ, ಒಂದು ಜಾತ್ರೆ ಅಂತ ಹೇಳ್ತೇವೆ, ಎಲ್ಲರೂ ಸೇರಿ ನಡೆಸುವಂತಹ ಒಂದು ಕಾರ್ಯಕ್ರಮ ಇದು. ಇದಕ್ಕೆ ನಮ್ಮ ಆಡಳಿತ ಮಂಡಳಿ ಇರ್ಬೋದು, ಹಳೆ ವಿದ್ಯಾರ್ಥಿಗಳಿರ್ಬೋದು, ಹಾಗೂ ಊರ ಮಹನೀಯರಿರ್ಬೋದು, ಇವರೆಲ್ಲರ ಒಂದು ಆಶೀರ್ವಾದ ಪ್ರೇರಣೆಯಿಂದ ನಾವು ಬಹಳಷ್ಟು ಶ್ರಮವಹಿಸಿ ಒಂದು ಶಾಲಾ ವಾರ್ಷಿಕೋತ್ಸವವನ್ನು ವಿಜೃಂಭಣೆಯಿಂದ ಇಲ್ಲಿಯವರೆಗೆ ಆಚರಿಸ್ತಾ ಬಂದಿದ್ದೇವೆ. ಪ್ರಸ್ತುತ ಈ ವರ್ಷದ ಈ ವಾರ್ಷಿಕೋತ್ಸವ ದಿನದಂದು ನಡೆಯುವ ಎಲ್ಲ ಕಾರ್ಯಕ್ರಮಗಳು ಹಾಗೂ ಎಲ್ಲ ವಿದ್ಯಾರ್ಥಿಗಳು ಎಲ್ಲ ಇದು ಯಾವುದೇ ಅಡೆತಡೆ ಇಲ್ಲದೆ ನಡೆಯುವಂತಾಗಲಿ ಅಂತ ಆಶಿಸುತ್ತಾ, ವೇದಿಕೆಯಲ್ಲಿರುವ ಎಲ್ಲ ಗಣ್ಯರ ಒಂದು ಆಶೀರ್ವಾದವನ್ನು ಪಡೆಯುತ್ತಾ ನನ್ನ ಒಂದು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಪ್ರಾಸ್ತಾವಿಕ ನುಡಿಗಳನ್ನಾಡಿರುವಂತಹ ಶ್ರೀಯುತ ಸದಾಶಿವ ಉಪಾಧ್ಯಾಯ ಸರ್ ಅವರಿಗೆ ನಿಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಐಕ್ಯತೆಯ ಮತ್ತು ಲೀನತೆಯ ಸಂಕೇತವಾಗಿರುವ ದೀಪ ಪ್ರಜ್ವಲಿಸುವ ಶುಭಗಳಿಗೆ ಈ ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅಡ್ವೊಕೇಟ್ ಕೆ ಆರ್ ಪಂಡಿತ್ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋಮ ಅಮೃತಂಗಮಯ ಎನ್ನುವಂತೆ ಜ್ಞಾನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದಂತಹ ನಮ್ಮ ಶಾಲೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಕೆ.ಆರ್. ಪಂಡಿತ್ ಸರ್ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಸರ್ವ ಗಣ್ಯರಿಗೂ ಸಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿರುವ ಹಾಗೂ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಅಡ್ವೊಕೇಟ್ ಕೆ.ಆರ್. ಪಂಡಿತ್ ಸರ್ ಅವರು ಅಧ್ಯಕ್ಷೀಯ ನೆಲೆಯಲ್ಲಿ ಮತ್ತೆ ಮಾತನಾಡಲಿದ್ದಾರೆ. ಈಗ ಈ ಕಾರ್ಯಕ್ರಮದ ಪರವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಂದ್ರ ಭಟ್ ಸರ್ ಅವರೊಂದೆರಡು ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇನೆ. ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದರೆ ನಮ್ಮ ಶಾಲಾ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವದ ಕಾರ್ಯಕ್ರಮದ ಬೆಳಿಗ್ಗಿನ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮೆಲ್ಲರ ಮಾರ್ಗದರ್ಶಕರು ನ್ಯಾಯವಾದಿಗಳಾಗತಕ್ಕಂಥ ಶ್ರೀಯುತ ಕೆ.ಆರ್. ಪಂಡಿತ್ ಅವರೇ, ನಮ್ಮ ಶಾಲಾ ಆಡಳಿತ ಮಂಡಳಿಯ ನಮ್ಮ ಶಾಲಾ ಸಂಚಾಲಕರು, ನಮ್ಮೂರಿನ ಅಭಿವೃದ್ಧಿಯ ಹರಿಕಾರ ನಮ್ಮೆಲ್ಲರ ಮಾರ್ಗದರ್ಶಕರಾಗತಕ್ಕಂಥ ಶ್ರೀಯುತ ಕೆ. ಸುದರ್ಶನ್ ಶೆಟ್ಟಿ ಸರ್ ಅವರೇ, ಅದೇ ರೀತಿ ಇವತ್ತು MRPL ಸಂಸ್ಥೆಯಿಂದ ದೊಡ್ಡ ಮಟ್ಟದಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ 10 ಲಕ್ಷ ರೂಪಾಯಿ ಯೋಜನೆಯಡಿಯಲ್ಲಿ ಕೊಟ್ಟಿರ್ತಕ್ಕಂಥ ನೂತನ ವಿದ್ಯಾರ್ಥಿನ ಶೌಚಾಲಯದ ಉದ್ಘಾಟನೆ ಮಾಡಿ, ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಿ ಇದೀಗ ನಮ್ಮೊಂದಿಗೆ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ನನ್ನ ಆತ್ಮೀಯರು, MRPL CSR ವಿಭಾಗದ ಪರವಾಗಿ ಆಗಮಿಸಿದಂಥ ಅಧಿಕಾರಿ, MRPL ಎಂಪ್ಲಾಯೀಸ್ ಯೂನಿಯನ್ನ ಜೊತೆ ಕಾರ್ಯದರ್ಶಿ ಆಗಿರತಕ್ಕಂಥ ಶ್ರೀಯುತ ರೋಷನ್ ಸರ್ ಅವರೇ, ಹಾಗೆಯೇ ನಮ್ಮ ವಿದ್ಯಾಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ಈ ವರ್ಷ ಕೊಡುಗೆ ನೀಡಿ ಎಲ್ಲ ವಿದ್ಯಾರ್ಥಿಗಳ ಬಾಳು ಬೆಳಗುವಂಥ ಕೆಲಸ ಮಾಡಿದಂಥ ಪುತ್ತೂರು ಆಕಾಂಕ್ಷ ಸೇವಾ ಟ್ರಸ್ಟ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗತಕ್ಕಂಥ ಪ್ರೊಫೆಸರ್ ಶ್ರೀಶ ಭಟ್ ಸರ್ ಅವರೇ, ಹಿರಿಯರು ಶ್ರೀಯುತ ನನ್ನ ತಂದೆಯವರು KB ಮಾರುತಿರಾವ್ ಅವರೇ, ಈ ನಮ್ಮ ವಿದ್ಯಾಸಂಸ್ಥೆಯ ಮುಖ್ಯ ಶಿಕ್ಷಕರು ಇವತ್ತು ಭಾಗವಹಿಸಬೇಕಿತ್ತು. ಅನಾನುಕೂಲ ಕಾರಣದಿಂದ ಅನಾರೋಗ್ಯದಿಂದ ಅವರು ಆಪರೇಷನ್ ಆಗಿ ಇವನ್ನೇ ಅಡ್ಮಿಟ್ ಆದರು. ಅವರು ಆದಷ್ಟು ಬೇಗ ಗುಣಮುಖರಾಗಿ ಬರಲಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ ಆತ್ಮೀಯರು ಶ್ರೀಯುತ ಸದಾಶಿವ ಉಪಾಧ್ಯಾಯ ಸರ್ ಅವರೇ, ಶಾಲಾ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಮಾರ್ಗದರ್ಶಕರಾಗಿರ್ತಕ್ಕಂಥ ಶ್ರೀಯುತ ವೆಂಕಟೇಶ್ ಭಟ್ ಅವರೇ, ಗ್ರಾಮ ಪಂಚಾಯತಿನ ಸದಸ್ಯರು ಹಳೆ ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಜಗದೀಶ್ ಕೋಟೆನ್ ಅವರೇ, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ತಕ್ಕಂಥ ಶ್ರೀಮತಿ ಕಾಂತಿ ಉದಯ್ ಶೆಟ್ಟಿ ಅವರೇ, ಶಾಲಾ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ರಶ್ಮಿ ರಾಜೇಶ್ ಅವರೇ, ಹಾಗೆಯೇ ಈ ವಿದ್ಯಾಸಂಸ್ಥೆಯ ಎಲ್ಲ ಶಿಕ್ಷಕ ವರ್ಗದವರೇ, ವಿಶೇಷವಾಗಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರುಗಳು, ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಜಗದೀಶ್ ಕೊಲ್ಲೋಟ್ ಅವರಿಗೆ, ಅದೇ ರೀತಿ ನಮ್ಮೆಲ್ಲ ಹಳೆ ವಿದ್ಯಾರ್ಥಿಗಳು ಇವತ್ತು ವೇದಿಕೆ ಮುಂಭಾಗದ ಆಸೀನರಾಗಿದ್ದಾರೆ. ವಿಶೇಷವಾಗಿ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನು ತುಳುನಾಡ ವಾರ್ತೆಯ ಮುಖೇನ ಎಲ್ಲ ಇಲ್ಲಿ ಆಗುವಂಥ ಕಾರ್ಯಕ್ರಮ ನೇರ ಪ್ರಸಾರ ಕಾರ್ಯಕ್ರಮ ಆಗ್ತಾ ಇದೆ. ಎಲ್ಲರೂ ಕೂತಲ್ಲೇ ನೋಡುವಂಥ, ಮೊಬೈಲ್ನಲ್ಲಿ ಕೂತಲ್ಲಿ ನೋಡುವಂಥ ಕಾರ್ಯಕ್ರಮದ ವ್ಯವಸ್ಥೆ ಮಾಡಿದಂಥ ತುಳುನಾಡ ಪತ್ರಿಕೆಯ ಸಂಪಾದಕ ಆಗಿರ್ತಕ್ಕಂಥ ಶ್ರೀಯುತ ಜಗದೀಶ್ ಅವರೇ, ಅದೇ ರೀತಿ ಬಂದಿರತಕ್ಕಂಥ ನಮ್ಮ ವಿದ್ಯಾಸಂಸ್ಥೆಯ ಇವತ್ತಿನ ತುಂಬ ನಿಮಗೆಲ್ಲರಿಗೂ ಒಂದು ಹಬ್ಬದ ವಾತಾವರಣ. ಒಂದು ತಿಂಗಳಿಂದ ಎಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ನೃತ್ಯ ಕಾರ್ಯಕ್ರಮ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ಸ್ಪರ್ಧೆಗಳು ಸಹ ಮೊನ್ನೆ ಆಗಿದೆ. ತುಂಬ ಒಂದು ತಿಂಗಳಿಂದ ವಾರ್ಷಿಕೋತ್ಸವದ ಸಿದ್ಧತೆಯಲ್ಲಿ ನೀವೆಲ್ಲರೂ ಭಾಗವಹಿಸಿದ್ದೀರಿ. ಇವತ್ತು ಅದರ ಒಂದು ಫೈನಲ್ ರಿಸಲ್ಟ್ ಯಾವ ರೀತಿ ನಡೀತದೆ, ರಾತ್ರಿಯ ಕಾರ್ಯಕ್ರಮ ದೊಡ್ಡ ವೇದಿಕೆಯಲ್ಲಿ ಸಾವಿರಾರು ಜನರು ಇವತ್ತು ಸಾಯಂಕಾಲದ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದಾರೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳಾಗಿ ನೀವು ಕೊಡುವಂಥ ಕಾರ್ಯಕ್ರಮ ನಮ್ಮ ವಿದ್ಯಾಸಂಸ್ಥೆಯನ್ನು ಬೆಳಗಿಸುವಂಥ ಕೆಲಸ ಆಗ್ತದೆ, ವಿದ್ಯಾಸಂಸ್ಥೆ ಇಮೇಜ್ ಬಿಲ್ಡ್ ಮಾಡುವಂಥ ಕಾರ್ಯಕ್ರಮ ಆಗ್ತದೆ. ಆ ನಿಟ್ಟಿನಲ್ಲಿ ಈ ವೇದಿಕೆಯ ಮುಂಭಾಗದಲ್ಲಿ ಇರತಕ್ಕಂಥ ನಮ್ಮೆಲ್ಲ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ,
ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆ ಇನ್ನೊಂದು ಭಾಗವಾಗಿರ್ತಕ್ಕಂಥ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾಗಿರಿ ಇದರ ಮುಖ್ಯ ಶಿಕ್ಷಕರು ಮತ್ತು ಎಲ್ಲ ಶಿಕ್ಷಕ ವರ್ಗದವರಿಗೆ ಶಾಲಾ FMC ಅಧ್ಯಕ್ಷರಿಗೆ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಮನಸಾರಿ ಸ್ಮರಿಸಿಕೊಳ್ಳುತ್ತಾ ಮಾತನ್ನು ಇದೀಗ ಸಣ್ಣ ಒಂದು 2 ನಿಮಿಷದಲ್ಲಿ ಮುಗಿಸ್ತೇನೆ. ಸಾಕಷ್ಟು ಜನ ಮಾತಾಡಲಿಕ್ಕಿದ್ದಾರೆ, ರಾತ್ರಿ ಕಾರ್ಯಕ್ರಮ ಉಂಟು. ಹಾಗಾಗಿ ಇವತ್ತು ನಮ್ಮ ಡಿಸೆಂಬರ್ 21ನೇ ತಾರೀಕು ಕೇವಲ 1 ತಿಂಗಳ ಹಿಂದೆ ಬುಕ್ ಆದಂಥ ಡೇಟ್ ಅಲ್ಲ. ಸ್ವಾತಂತ್ರ್ಯೋತ್ಸವ ದಿನ ನಾವು ಮೀಟಿಂಗ್ ಮಾಡಿ ಆ ದಿವಸ ಈ ಒಂದು ಡೇಟನ್ನು ಫಿಕ್ಸ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಈ ಭಾಗದಲ್ಲಿ ಬೇರೆ ಬೇರೆ ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮ ಶಾಲೆ ಇರ್ಬೋದು, ಬೇರೆ ಶಾಲೆಗಳು ಹಿರಿಯ ಪ್ರಾಥಮಿಕ ಶಾಲೆ ಸರ್ಕಾರಿ ಶಾಲೆಗಳಿರ್ಬೋದು, ಅಲ್ಲಿ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ತನ್ನದೇ ಆದ ರೀತಿಯ ವ್ಯವಸ್ಥೆಯಲ್ಲಿ ಮಾಡ್ತದೆ. ಆ ನಿಟ್ಟಿನಲ್ಲಿ ಒಂದು ಶಾಲೆ ವಾರ್ಷಿಕೋತ್ಸವ ಮಾಡೋ ಬೇರೊಂದು ಶಾಲೆ ವಾರ್ಷಿಕೋತ್ಸವ ಮಾಡಿದರೆ ಅಲ್ಲಿನ ಹೋಗುವ ಮಕ್ಕಳಿಗೆ ಆಗ್ಬೋದು, ಅಲ್ಲಿನ ಪೋಷಕರಿಗೆ ಆಗ್ಬೋದು, ವಿದ್ಯಾಭಿಮಾನಿಗೆ ಆಗ್ಬೋದು ತುಂಬ ಕಷ್ಟ ಆಗ್ತದೆ ಉದ್ದೇಶವಿಟ್ಟುಕೊಂಡು ಬೇಗ ಡೇಟನ್ನು ಫಿಕ್ಸ್ ಮಾಡಿ ಕಾರ್ಯಕ್ರಮಕ್ಕೆ ಮೊದಲೇ ನಾವು ನಿರ್ಧಾರ ಮಾಡಿಯಾಗಿತ್ತು. ನಿರ್ಧಾರ ಮಾಡಿದಂಥ ಕಾರ್ಯಕ್ರಮ ಎಲ್ಲ ಯಶಸ್ವಿಯಾಗಿ ನಡೆದು ಇವತ್ತು ತುಂಬ ಚಂದವಾಗಿ ಆರಂಭ ಆಗಿದೆ. ಬೆಳಿಗ್ಗೆ ಧ್ವಜಾರೋಹಣ ಆಗಿದೆ. ಅದನಂತರ MRPL ಸಂಸ್ಥೆಯ CSO ಭಾಗದಿಂದ ಕೊಟ್ಟಿರತಕ್ಕಂಥ 10 ಲಕ್ಷ ರೂಪಾಯಿ ಯೋಜನೆಯ ದೊಡ್ಡ ಮೊತ್ತ ಈ ವಿದ್ಯಾಸಂಸ್ಥೆಗೆ ನೀಡಿದ್ದಾರೆ. MRPLನ ಮ್ಯಾನೇಜ್ಮೆಂಟ್ನ MD ಅವರಿಗೆ ಮತ್ತು CSO ವಿಭಾಗದ ಮನೋಜ್ ಕುಮಾರ್ ಅವರಿಗೆ, ಅದೇ ರೀತಿ GGM HR ಕೃಷ್ಣ ಹೆಗಡೆ ಅವರಿಗೆ, ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಶ್ರೀಯುತ ಸುದರ್ಶನ್ ಸರ್ ಅವರಿಗೆ ನಮ್ಮ ವಿದ್ಯಾರ್ಥಿ ಹಳೆಯ ಸಂಘದ ಪರವಾಗಿ ಮತ್ತು ಶಾಲಾ ಆಡಳಿತ ಮಂಡಳಿಯ ಪರವಾಗಿ ಎಲ್ಲರ ಪರವಾಗಿ ಎಷ್ಟು ಧನ್ಯವಾದ ಹೇಳಿದ್ರು ತುಂಬ ಕಡಿಮೆ. MRPL ಸಂಸ್ಥೆ ನಮ್ಮ ಭಾರತ ದೇಶದಲ್ಲಿ ಏಷ್ಯಾ ಖಂಡದಲ್ಲಿ ದೊಡ್ಡ ಒಂದು ತೈಲ ಉದ್ಯಮ. ನಮ್ಮೂರಿನ ತಮ್ಮ ಸಂಸ್ಥೆ ಬೆಳೆಯೋದೊಂದಿಗೆ ನಮ್ಮೂರಿನ ವಿದ್ಯಾಸಂಸ್ಥೆ ಇರಬಹುದು, ಅದೇ ರೀತಿ ಧಾರ್ಮಿಕ ಕೇಂದ್ರಗಳಿರ್ಬೋದು, ಸಂಘ ಸಂಸ್ಥೆಗಳು ಬೆಳೆಸುವ ಮೂಲಕ ತಮ್ಮ CSRನ ಫಂಡನ್ನು ಕೊಡುವ ಮೂಲಕ ಎಲ್ಲರನ್ನು ಬೆಳೆಸುವಂಥ ಕೆಲಸವನ್ನು ಇವರು ಮಾಡ್ತಾ ಇದ್ದಾರೆ. ಅವರ MRPL ಸಂಸ್ಥೆಯ ಒಂದು ಕಾರ್ಯಕ್ರಮ ತುಂಬ ದೊಡ್ಡದಾದ ಕಾರ್ಯಕ್ರಮ. ತುಂಬ ಖುಷಿಯಾಯಿತು. MRPL ಸಂಸ್ಥೆ ಕೊಟ್ಟಿರ್ತಕ್ಕಂಥ ನಮ್ಮ ಈ ಒಂದು ಹಳ್ಳಿ ಭಾಗದಲ್ಲಿ ಕಡಂದಲೆ ಭಾಗದಲ್ಲಿ ಕೊಟ್ಟಿರ್ತಕ್ಕಂಥ ದೊಡ್ಡ ಸೇವೆ ಅದು ಯಾವಾಗಲೂ ಮರೆಯಲಾಗದಂಥ ಒಂದು ಸೇವೆ ಆಗಿದೆ. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮಹಿಳೆಯರ ಶೌಚಾಲಯ ಇತ್ತು, ಆದರೆ ಅಷ್ಟೊಂದು ವ್ಯವಸ್ಥಿತವಾಗಿರಲಿಲ್ಲ. ಇವತ್ತು ಒಂದು ಫುಲ್ ಆಗಿದೆ ಅಂತ ಹೇಳಿ ತುಂಬ ಸಂತೋಷ ಪಡ್ತಾ ಇದ್ದೇನೆ. ಹಾಗಾಗಿ ಇವತ್ತು MRPL ಸಂಸ್ಥೆ ನೀಡಿದಂಥ ಕೊಡುಗೆ ನೀಡಿದಂಥ ಎಲ್ಲರಿಗೂ MRPLನ ಅಧಿಕಾರಿಗಳಿಗೆ ಇವತ್ತು ಬಂದಿರತಕ್ಕಂಥ ನಮ್ಮ CSO ವಿಭಾಗದ ಪರವಾಗಿ ಬಂದಿದ್ದಾರೆ ಅಧಿಕಾರಿ ರೋಷನ್ ಸರ್, ನಮ್ಮ ಸಮಕಾಲೀನ ಯೂನಿಯನ್ನ ಅಧ್ಯಕ್ಷರ ಯೂನಿಯನ್ ಜೊತೆ ಕಾರ್ಯದರ್ಶಿಯಾಗಿ ನಾನು ಸಹ ಯೂನಿಯನ್ನ ಪದಾಧಿಕಾರಿಯಾಗಿ ಹಲವು ವರ್ಷಗಳಿಂದ ಅವರೊಂದು ಒಟ್ಟಿಗೆ ಕೆಲಸ ಮಾಡಿದಂಥ ಅನುಭವ ಇದೆ. ಒಬ್ಬ ಹೃದಯ ಶ್ರೀಮಂತಿ ಹೊಂದಿರತಕ್ಕಂಥ ಸರದಿ ವ್ಯಕ್ತಿ ಶ್ರೀಯುತ ರೋಷನ್ಸ್ ಅವರು ತುಂಬ ಚಂದವಾಗಿ ಮಾತುಗಳು ಆಡ್ತಾರೆ. ಇವತ್ತು ಅವರ ಕಾರ್ಯಕ್ರಮ ಇರುವುದು ತುಂಬ ಸಂತೋಷ ಆಗಿದೆ. ಅದೇ ರೀತಿ ಇವತ್ತು ನಮ್ಮ ವಿದ್ಯಾಸಂಸ್ಥೆ 1979ರಲ್ಲಿ ಸುದರ್ಶನ್ ಶೆಟ್ಟಿಯವರ ನೇತೃತ್ವದಲ್ಲಿ ನಮ್ಮ ಊರಿನ ಹಿರಿಯರು ಎಲ್ಲ ಬಂಧುಗಳು ಆ ಭಾಗದಲ್ಲಿ ಆ ಕಾಲದಲ್ಲಿ ನಮ್ಮ ಸಂಸ್ಥೆಗೆ ಕೊಟ್ಟಂತ ಸೇವೆ ನಿಜವಾಗಿಯೂ ಅದು ಅವಿಸ್ಮರಣೀಯ. ಅವತ್ತು ಅವರು ಮಾಡದೆ ಹೋಗಿದ್ರೆ ಇವತ್ತು ನಮ್ಮ ಊರಿನಲ್ಲಿ ವಿದ್ಯಾಸಂಸ್ಥೆ ಪ್ರೌಢಶಾಲೆ ಇರ್ತಿರ್ಲಿಲ್ಲ. ದೂರ ಮುಣಕೂರು, ಮೂಡಬಿದ್ರಿ ಮತ್ತೆ ಎಲ್ಲೆಲ್ಲೇ ಹೋಗಬೇಕಾದಂಥ ಪರಿಸ್ಥಿತಿ ನಮಗೆ ಬರ್ತಿತ್ತು. ಆ ನಿಟ್ಟಿನಲ್ಲಿ ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ವಿದ್ಯಾಸಂಸ್ಥೆ ಮಾಡಿದ್ದಾರೆ. ಇವತ್ತು ವಿದ್ಯಾಸಂಸ್ಥೆಯಾಗಿ ಮೂಡಿಬಂದಿದೆ. ಇಲ್ಲಿ ನಡೀತಿರ್ತಕ್ಕ ದೊಡ್ಡ ಗ್ರೌಂಡ್ ಬಹುಶಃ ಮೂಡಬಿದ್ರಿ ಸ್ವರಾಜ್ಯ ಮೈದಾನ ಬಿಟ್ಟರೆ ಅದಕ್ಕಿಂತಲೂ ದೊಡ್ಡದಾಗಿರ್ತಕ್ಕಂಥ ಒಂದು ಗ್ರೌಂಡ್ ಇವತ್ತು ನಮ್ಮ ಕಡಂದಲೆಯ ಗ್ರೌಂಡ್ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ವ್ಯವಸ್ಥಿತವಾಗಿ ಕ್ರೀಡಾಂಗಣ ಮಾಡುವಂಥ ವ್ಯವಸ್ಥೆ ಸಹ ಖಂಡಿತ ನಮ್ಮ ಆಡಳಿತ ಮಂಡಳಿ ಮಾತಾಡಿ ಅದನ್ನು ಮಾಡುವಂಥ ಕೆಲಸ ನಾವು ಮಾಡ್ತೇವೆ. ಆ ನಿಟ್ಟಿನಲ್ಲಿ ನಮ್ಮ ಹಳೆ ವಿದ್ಯಾರ್ಥಿ ಸಂಘ ಈ ಸಂಸ್ಥೆ ಮ್ಯಾನೇಜ್ಮೆಂಟ್ ನಮ್ಮ ಅನುದಾನಿತ ಶಾಲೆ, ಇಲ್ಲಿ ಶಿಕ್ಷಕರು ಸರ್ಕಾರದ ಶಿಕ್ಷಕರಾಗಿದ್ದಾರೆ. ಆದರೆ ವ್ಯವಸ್ಥೆಗಳು ಮಾತ್ರ ಎಲ್ಲ ನಾವು ಮ್ಯಾನೇಜ್ಮೆಂಟ್ ಮಾಡಬೇಕಾಗ್ತದೆ. ಸರ್ಕಾರ ಕೇವಲ ಶಿಕ್ಷಕರಿಗೆ ಮಾತ್ರ ಪೇಮೆಂಟನ್ನು ಮಾಡ್ತಾರೆ ಮತ್ತು ಬೇರೆ ಬೇರೆ ಸರ್ಕಾರದ ವ್ಯವಸ್ಥೆ ಇದೆ, ಅದು ಮಾತ್ರ ಆಗ್ತಾ. ಆದರೆ ಅದರ ಮಿಕ್ಕಿದ ವ್ಯವಸ್ಥೆಗಳೆಲ್ಲ ನಾವು ಮ್ಯಾನೇಜ್ಮೆಂಟ್ ಮತ್ತು ಹಳೆ ವಿದ್ಯಾರ್ಥಿ ಸಂಘದವರು ಮಾಡಬೇಕಾದ ನಿಟ್ಟಿನಲ್ಲಿ ಮ್ಯಾನೇಜ್ಮೆಂಟ್ ಸುದರ್ಶನ್ ಶೆಟ್ಟಿ ಮತ್ತು ಶ್ರೀಯುತ KR ಪಂಡಿತ್ ಅವರ ನೇತೃತ್ವದಲ್ಲಿ ಒಳ್ಳೆ ವ್ಯವಸ್ಥೆಯನ್ನು ಮಾಡ್ತಾ ಬಂದಿದೆ, ಮ್ಯಾನೇಜ್ಮೆಂಟ್ ವ್ಯವಸ್ಥೆ ಮಾಡ್ತಾ ಬಂದಿದೆ. ಅದರೊಟ್ಟಿಗೆ ನಮ್ಮ ಹಳೆ ವಿದ್ಯಾರ್ಥಿ ಸಂಘ 1996ರಲ್ಲಿ ಸ್ಥಾಪನೆಯಾಗಿ 2000 ಬೆಳ್ಳಿ ಹಬ್ಬದವರೆಗೆ ತುಂಬ ಚಂದವಾಗಿ ಮೂಡಿಬಂತು. ತದನಂತರ ಸ್ವಲ್ಪ ವರ್ಷದಲ್ಲಿ ಏನೋ ಕಾರಣಗಳಿಂದ ಸ್ವಲ್ಪ ತಡೆಯಾಗಿ ನಿಂತು, ಆದರೆ 2016ರಲ್ಲಿ ಮತ್ತೊಮ್ಮೆ ನಮ್ಮ ವಿದ್ಯಾಸಂಸ್ಥೆಯನ್ನು ಬೆಳಗಬೇಕು, ನಮ್ಮ ವಿದ್ಯಾಸಂಸ್ಥೆಯನ್ನು ನಾವು ಯಾವತ್ತು ಇರಬೇಕೆಂಬ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ವಿದ್ಯಾಸಂಸ್ಥೆ ಈ ಒಂದು ಭಾಗದಲ್ಲಿ ದೊಡ್ಡ ಹೆಮ್ಮರವಾಗಿ ಬೆಳಿಬೇಕು, ನಾವು ಮ್ಯಾನೇಜ್ಮೆಂಟ್ಗೆ ಸಹಕಾರ ಮಾಡಬೇಕು ಉದ್ದೇಶ ಇಟ್ಟುಕೊಂಡು ಮತ್ತೊಮ್ಮೆ ಹಳೆ ವಿದ್ಯಾರ್ಥಿ ಸಂಘವನ್ನು ಕಟ್ಟಿ ನಾನು ಅಧ್ಯಕ್ಷ ಕೇವಲ ಅಧ್ಯಕ್ಷನಾಗಿ ಒಬ್ಬರು ಖಂಡಿತ ಏನು ಮಾಡಲಿಕ್ಕೆ ಸಾಧ್ಯ. ಇದನ್ನು ಸಾಕಷ್ಟು ಬಾರಿ ನಾನು ಹೇಳಿದಾದರೆ ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳ ಸಹಕಾರ, ವಿದ್ಯಾಸಂಸ್ಥೆ ಮೇಲೆ ಇಟ್ಟಿರ್ತಕ್ಕಂಥ ನಮ್ಮ ಮೂರಿನ ಬಂಧುಗಳ ವಿದ್ಯಾಭಿಮಾನಿಗಳ ಒಂದು ಅಭಿಮಾನ ಮತ್ತು ಪ್ರೀತಿ, ಹಳೆ ವಿದ್ಯಾರ್ಥಿ ಸಂಘ ಕೊಡುಗೆಗಳು ಸಹ ನೀಡುವ ಕಾರಣ ಇವತ್ತು ತುಂಬ ನಮ್ಮ ಹಳೆ ಸಂಘ ನಮ್ಮ ವಿದ್ಯಾಸಂಸ್ಥೆಯೊಂದಿಗೆ ನಾವು ತುಂಬ ಚಂದವಾದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಎಲ್ಲ ಮಕ್ಕಳಿಗೆ
ವಿದ್ಯಾಭ್ಯಾಸಕ್ಕೆ ಫ್ರೀಯಾಗಿ ಎಜುಕೇಶನ್ ಕೊಡ್ತಾರೆ. ಅದರೊಟ್ಟಿಗೆ ಈ ವರ್ಷ ನಮ್ಮ ಆಕಾಂಕ್ಷ ಸೇವಾ ಟ್ರಸ್ಟ್ನ ಮ್ಯಾನೇಜ್ಮೆಂಟ್ನ ಶ್ರೀಯುತ ಶಿಷ್ಯ ಭಟ್ ಅವರ ಅದು ಸಂಪತ್ ಅವರ ಮುಖ್ಯ ಬಂದಂಥ ದೊಡ್ಡ ಕೊಡುಗೆ. ಅವರು ಈ ವರ್ಷ ನಮ್ಮೊಂದಿಗೆ ಕೈ ಜೋಡಿಸಿ ಶಾಲಾ ಸಂಸ್ಥೆಯೊಂದಿಗೆ ತುಂಬ ಕೆಲಸ ಮಾಡಿದ್ದಾರೆ. ಆಕಾಂಕ್ಷ ಸೇವಾ ಟ್ರಸ್ಟ್ನ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ತುಂಬ ಅಭಿನಂದನೆಗಳು ಹೇಳಿ ತುಂಬ ಸಂತೋಷ ಪಡ್ತೇನೆ. ಶಿಷ್ಯ ಭಟ್ ಅವರೇ, ನಿಮ್ಮ ಸೇವೆ ಯಾವತ್ತೂ ಮರೀಲಿಕ್ಕಾಗದಂಥ ಸೇವೆ. ನೀವು ತುಂಬ ದೊಡ್ಡ ಚಂದವಾಗಿ ನೀಡಿದಂಥ ಬ್ಯಾಗ್ ಇರ್ಬೋದು, ಪುಸ್ತಕ ಇರ್ಬೋದು, ಎಲ್ಲ ಮಕ್ಕಳು ಬೆನ್ನಲ್ಲಿ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಹಾಗಾಗಿ ಇವತ್ತು ನೀವೆಲ್ಲ ಒಂದು ತಿಂಗಳಿಂದ ಪಟ್ಟಂಥ ಶ್ರಮ ಇವತ್ತು ಒಂದು ಪ್ರದರ್ಶನ ಮಾಡುವಂಥ ಅವಕಾಶ ಇದೆ. ಸಾಯಂಕಾಲ ದೊಡ್ಡ ರಂಗ ವೇದಿಕೆಯಲ್ಲಿ 5 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಆರಂಭ ಆಗ್ತದೆ. ಎಲ್ಲ ಮಕ್ಕಳು ನಿಮಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋದಾಗ ಅಲ್ಲಿ ವೇದಿಕೆಗಳು ಸಿಗುವುದಿಲ್ಲ. ಇಲ್ಲಿ ನಮ್ಮ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಅಂತ ಬಿಡದೆ ಎಲ್ಲ ವಿದ್ಯಾರ್ಥಿಗಳನ್ನು ಯಾವುದೋ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಜೊತೆಗೂಡಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ವೇದಿಕೆ ಬರುವಂಥ ಅವಕಾಶ ನಮ್ಮ ಸಂಸ್ಥೆಯ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರ ನೇತೃತ್ವದಲ್ಲಿ ನಡೆದಿದೆ. ಸಿಕ್ಕಂಥ ಅವಕಾಶವನ್ನು ಬಳಸಿಕೊಳ್ಳಿ. ಒಮ್ಮೆ ಸಿಕ್ಕಂಥ ಅವಕಾಶ ನೀವು ಕೈ ಬಿಟ್ಟರೆ ಮತ್ತೆ ಬೇಕೆಂದಾಗ ಯಾವತ್ತೂ ಸಿಗಲ್ಲ. ಹಾಗಾಗಿ ಸಿಕ್ಕಂಥ ಅವಕಾಶವನ್ನು ಉತ್ತಮವಾಗಿ ಇವತ್ತು ನೀವೆಲ್ಲರೂ ಖುಷಿ ಪಡಿ. ಮುಂದೊಂದು ದಿನ ಸಾಂಸ್ಕೃತಿಕ ರಂಗದಲ್ಲಿ ಬೆಳೆಯುವಂಥ ಅವಕಾಶ ಇದೆ. ವಿದ್ಯಾರ್ಥಿಗಳಾಗಿ ಶಾಲೆಯನ್ನು ಬೆಳಗುವ ಮೂಲಕ ದೇಶದ ಕೀರ್ತಿಯನ್ನು ಬೆಳಗುವಂಥ ಅವಕಾಶ ಇದೆ. ದೇಶದ ಉತ್ತಮ ಪ್ರಜೆಯಾಗಿ ವಿದ್ಯಾಭ್ಯಾಸಕ್ಕೆ ನೀಡಿದಂಥ ನಮ್ಮ ಸಂಸ್ಥೆಯನ್ನು ಮರೆಯದಿರಿ. ನಿಮಗೆ ಕೊಟ್ಟಂಥ ಹೆತ್ತವರನ್ನು ಗೌರವಿಸಿ, ಅದರೊಂದಿಗೆ ನಿಮಗೆ ಯಾರೆಲ್ಲ ನಿಮ್ಮ ಸಂದರ್ಭದಲ್ಲಿ ನಿಮಗೆ ಸಹಕಾರ ಮಾಡಿದರೆ ಅವರನ್ನು ಗೌರವಿಸುವಂಥ ಕೆಲಸ ಮಾಡಿ. ಅದರೊಟ್ಟಿಗೆ ನೀವು ಹಳೆ ವಿದ್ಯಾರ್ಥಿಗಳಾದಾಗ ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು, ಮತ್ತು ನಮ್ಮ ಶಾಲೆ ಆಡಳಿತ ಮಂಡಳಿ ಇರ್ಬೋದು, ಮತ್ತು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರನ್ನು ಗೌರವಿಸುವ ಕೆಲಸವನ್ನು ಮಾಡಿ. ಶಾಲೆಯನ್ನು ಯಾವತ್ತೂ ಮರಿಬೇಡಿ. ಅವರು ಆದರ್ಶ ಶಿಕ್ಷಕರಾಗಿ ನೀವೆಲ್ಲರೂ ಹೊರಹೊಮ್ಮಿ. ಕಳೆದ ವರ್ಷ ನಮ್ಮ ವಿದ್ಯಾಸಂಸ್ಥೆಗೆ ಇತಿಹಾಸದಲ್ಲಿ 100% ರಿಸಲ್ಟ್ ಬಂದಿದೆ. ತುಂಬ ಖುಷಿ, ಅದು ನಾವು ತುಂಬ ಖುಷಿ ಪಡುವಂಥ ವಿಷಯ. 100% ರಿಸಲ್ಟ್. ಈ ವರ್ಷ ಕೂಡ 100%ಗೆ ರಿಸಲ್ಟ್ಗೆ ನಮ್ಮ ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕರು ತುಂಬ ಶ್ರಮವನ್ನು ಪಡ್ತಾ ಇದ್ದಾರೆ. ಅವರ ಯಶಸ್ಸು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವರ ಅನುಗ್ರಹ, ವಿದ್ಯಾರ್ಥಿಗಳ ಪರಿಶ್ರಮದಿಂದ ಇದೂ ಕೂಡ ಮೂಡಿ ಬರಲಿ. ಸಾಂಸ್ಕೃತಿಕ ಇವತ್ತು ತುಂಬ ಚಂದವಾಗಿ ನಡೀಲಿ. ಎಲ್ಲ ವಿದ್ಯಾರ್ಥಿಗಳು ತಮ್ಮ ಶಿಸ್ತು ಮತ್ತು ಸಾವಿರಾರು ಜನ ಬರ್ತಾರೆ. ವಿದ್ಯಾಸಂಸ್ಥೆಯ ಗೌರವ ಮತ್ತು ಮರ್ಯಾದೆ ಉಳಿಸುವ ನಿಮ್ಮ ಕೆಲಸ ವಿದ್ಯಾರ್ಥಿಗಳಾಗಿರ್ತದೆ. ಅದರೊಟ್ಟಿಗೆ ಇವತ್ತೆಲ್ಲ ಅತಿಥಿಗಳ ಅಧ್ಯಕ್ಷರು, ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷರು, ಅದೇ ರೀತಿ ನಮ್ಮ ಶಾಲಾ ಸಂಚಾಲಕರು, ಆಡಳಿತ ಮಂಡಳಿಯ ಸದಸ್ಯರು, ಮುಖ್ಯ ಅತಿಥಿಗಳು ಸಹ ಬರಲಿಕ್ಕಿದ್ದಾರೆ. ಎಲ್ಲರ ಮಧ್ಯೆ ತಾವೆಲ್ಲರೂ ತುಂಬ ಚಂದವಾಗಿ ನಿಮ್ಮ ಕಾರ್ಯಕ್ರಮ ನೀಡಿ ಅಂತ ಹಾರೈಸ್ಕೋತ ನಿಮಗೆ ಶುಭವಾಗಲಿ ಅಂತ ನಾನು ಮಾತನ್ನು ಮುಗಿಸಿ ಅವಕಾಶ ವಂದನೆಗಳು. ಎಲ್ಲರ ಗೆಲುವಿನಲ್ಲಿ ತನ್ನ ಗೆಲುವು ಕಾಣಲು ಒಳ್ಳೆಯ ಮನಸ್ಸಿದ್ದರೆ ಸಾಲದು, ಕಾರ್ಯರೂಪಕ್ಕೆ ತರುವ ಗುಣವಿರಬೇಕು. ಈ ರೀತಿಯ ಗುಣವಿರುವಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರನ್ನು ಪಡೆದಿರುವಂತಹ ನಾವೇ ಧನ್ಯರು ಎಂದು ಹೇಳುತ್ತಾ ನಿಮಗೆ ನಿಮ್ಮ ಪ್ರೀತಿಪೂರ್ವಕ ಮಾತುಗಳಿಗೆ ಪ್ರತುಂಬುವುದಿದ ಧನ್ಯವಾದಗಳು ಸರ್. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಪಠ್ಯ ಮತ್ತು ಪಠ್ಯೇತರ ಚಟುವಟಿಕೆಗಳೆರಡೂ ಕೂಡ ತಮ್ಮ ಪ್ರಾಮುಖ್ಯ ಹಾಗೂ ಪ್ರತಿಭೆ ಎನ್ನುವುದು ಈಗಾಗಲೇ ಮಕ್ಕಳಲ್ಲಿ ಅಡಕವಾಗಿರುತ್ತೆ. ಅದನ್ನು ಹೊರತರುವಂತಹ ಕೆಲಸ ಶಿಕ್ಷಕರದು ಎಂಬುದಾಗಿ ತಿಳಿಸಿ, ನಮ್ಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ದತ್ತಿ ಮತ್ತು ಹಲವಾರು ದಾನಿಗಳಿಂದ ಪಡೆದಂತಹ ಪ್ರತಿಭಾನ್ವಿತರಿಗೆ ನೀಡುವಂಥದ್ದು ಮೊದಲಿಂದಲೂ ನಡೆದುಕೊಂಡು ಬಂದಿದೆ. ಈ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ ಕ್ಲರ್ಕ್ ಆಗಿರುವಂತಹ ಕಿರಣ್ ನಾಯ್ಕ್ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇದ್ದೇನೆ. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರಿಗೆ ನಮಸ್ಕರಿಸುತ್ತಾ, ಕಲಿಕೆಯಲ್ಲಿ ಮತ್ತು ಕ್ರೀಡೆಯಲ್ಲಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಾನಿಗಳಿಂದ ಕೊಡಮಾಡಲ್ಪಟ್ಟ ನಿಧಿಯಿಂದ ನಗದು ವಿದ್ಯಾರ್ಥಿ ವೇತನವನ್ನು ನೀಡಲಿದ್ದೇವೆ. ಈ ನಿಧಿಯನ್ನು ನೀಡಿದವರು ಶ್ರೀ KB ದೇವಣ್ಣ ಭಟ್ ಸ್ಮರಣಾರ್ಥ, ಶ್ರೀ K ಸುಂದರ್ ಶೆಟ್ಟಿ ದೊಡ್ಡಮನೆ ಸ್ಮರಣಾರ್ಥ, ಶ್ರೀ K ಗಣಪತಿ ಶೆಣೈ ಗೋಳಿದಡಿ ಮತ್ತು ಶಾಲಾ ಆಡಳಿತ ಮಂಡಳಿ ಕಡಂಬಲೆ ಪಾಲಕ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಂಸ್ಥೆ. ಈ ವಿದ್ಯಾರ್ಥಿ ವೇತನವನ್ನು ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ KR ಪಂಡಿತ್ ಸರ್ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ 8ನೇ ತರಗತಿ ವಿದ್ಯಾರ್ಥಿಗಳು ನಿರಂಜನ್, ಮಾನವ್, ಪೃಥ್ವಿ ವಿದ್ಯಾರ್ಥಿಗಳು ಬೇಗನೆ ಬಂದು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಿರಂಜನ್, ಮಾನವ್, ವಿದ್ಯಾರ್ಥಿಗಳು ಚಪ್ಪಾಳೆಯೊಂದಿಗೆ ಈ ವಿದ್ಯಾರ್ಥಿ ಪ್ರೋತ್ಸಾಹಿಸ ಕೇಳಬೇಕಾಗುತ್ತೆ. ಮಾನವ್, ಪೃಥ್ವಿ,
ಸಮೀಕ್ಷಾ, ಭವೇಶ್, ಪಂಚಮಿ, ಮಣಿಕಂಠಯ್ಯ, ದೀಕ್ಷಾ 9ನೇ ತರಗತಿದ್ದು, ದೀಕ್ಷಾ, ಧನ್ಯವಾದಗಳು ಸರ್ ನಿಮಗೆ. ಮುಂದಿನ ವಿದ್ಯಾರ್ಥಿ ವೇತನವನ್ನು ನಮ್ಮ ಶಾಲಾ ಸಂಚಾಲಕರು ನೀಡಬೇಕೆ ಕೇಳಿಕೊಳ್ತೇವೆ. 9ನೇ ತರಗತಿಯ ಸಾನು ಎಸ್, ನತಾಶಾ, ಶ್ರದ್ಧಾ, ಗಂಗಾಧರ, ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಗಂಗಾಧರ, ಹೊಳೆಯಪ್ಪ, ಮಲ್ಲಿಕಾರ್ಜುನ ನಿಟ್ಟಾಳೆ, ಭೂಮಿಕಾ, ಭೂಮಿಕಾ, ಧನ್ಯವಾದಗಳು ಸರ್ ನಿಮಗೆ. ಹಾಗೆ ಇನ್ನೋರವರು ಶ್ರೀ ಕೆ ಮೋಹನ್ ಶೆಟ್ಟಿ ದೊಡ್ಡಮನೆ, AGM, ವಿಜಯ ಬ್ಯಾಂಕ್ ಇವರಿಂದ ಸಂಗ್ರಹಿಸಲಾದ ನಿಧಿಯನ್ನು ಈಗಿನ ಬರೋಡಾ ಬ್ಯಾಂಕ್ ಇಲ್ಲಿ ಇರಿಸಿ ಅಲ್ಲಿಂದ ಪ್ರತಿ ವರ್ಷ ಬರುವಂತಹ ಬಡ್ಡಿಯಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಗುತ್ತಿದೆ. ಪ್ರತಿ ವರ್ಷ SLC ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕವನ್ನು ಪಡೆದ ವಿದ್ಯಾರ್ಥಿಗಳಿಗೆ ಈ ಪ್ರೋತ್ಸಾಹವನ್ನು ನಮ್ಮ MRPLನ ಅಧಿಕಾರಿಗಳು ರೋಷನ್ ಸರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. 2024ರ SLC ಬ್ಯಾಚ್ನಲ್ಲಿ 578 ಅಂಕಗಳೊಂದಿಗೆ ಪ್ರಥಮ ಸ್ಥಾನವನ್ನು ಪಡೆದ ಸ್ನೇಹ ಗೌಡ ವಿದ್ಯಾರ್ಥಿ, ಇಲ್ಲದಿದ್ದರೆ ವಿದ್ಯಾರ್ಥಿಯ ಪೋಷಕರು ಬಂದು ಈ ವಿದ್ಯಾರ್ಥಿ ವೇತನವನ್ನು ಪಡೆದುಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರೊಂದು ಯಜಮಾನಿಕೆಯ ಸ್ಥಾನದಲ್ಲಿರುವವರು, ಅವರೊಂದು ಗುತ್ತಿನವರು, ಅವರ ಮಾತನ್ನು ಯಾರೂ ಮೀರುವುದೂ ಇಲ್ಲ, ಮೀರಲಿಕ್ಕೂ ಸಾಧ್ಯವೇ ಇಲ್ಲ. ಆದ್ದರಿಂದ ನನ್ನ ಕೋರ್ಟಿನ ಕೇಸು ಸಹ ಎಜರ್ನಾದ್ದರಿಂದ ನಾನು ಲಾಸ್ಟ್ನವರೆಗೆ ಇಲ್ಲಿ ಇದ್ದೇನೆ. ಅಧ್ಯಕ್ಷೆಯ ಮಾತನ್ನು ಆಡಿದ್ದೇನೆ, ಗಂಟೆ 1 ಆಯಿತು. ತಪ್ಪಾಗಿದ್ದರೆ ಕ್ಷಮಿಸಿ. ಇನ್ನೊಂದು ಹೇಳಬೇಕಂತ ಹೇಳಿದರೆ, ನಮ್ಮ ಪಂಚಾಯತ್ ಸದಸ್ಯರು ಇಲ್ಲಿ ಬಹುಮಾನ ವಿತರ ಕಾಂತಿಯವರು ಪಂಚಾಯತ್ ಸದಸ್ಯರು ಅಂತ ಹೇಳೋದಕ್ಕಿಂತ ಜನಸೇವೆ ಹೇಗೆ ಮಾಡಬೇಕು ಅಂತ ಹೇಳುವಂಥದ್ದು ಅವ್ರ ಹತ್ರ ಕಲಿಬೇಕು. ನನ್ನ ಕಸಿನ್ನ ಹೆಂಡತಿ ಬಿದ್ದು ಕಾಲು ಫ್ರ್ಯಾಕ್ಚರ್ ಆಗಿದೆ. ಅವರ ಮನೆಯಲ್ಲಿ ಇರಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಬಾತ್ರೂಮಿಗೂ ದೂರ ಅಂತ ನಮ್ಮ ಮನೆಯಲ್ಲಿ ಇದ್ದಾಳೆ. ನಾವು ಇಬ್ಬರೇ ಇರೋದು, ನನ್ನ ಗಂಡ ಹೆಂಡತಿ. ಇರ್ಬೋದಾ ಅಂದರೆ ಇರ್ಬೋದು ಅಂತ. ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ. ಯಾರಿಗೆ? ಅವರಿಗೆ. ಅವರ ತಾಯಿ ಅವರ ಮುಂಚೆ ಒಕ್ಕಲಾಗಿದ್ದರು. ಕಾಂತಿ ಈಗ ದೊಡ್ಡ ಜನ ಆಗಿದ್ದಾಳೆ, ಕರೆಕ್ಟ್. ಉದಯ ಶೆಟ್ಟರ ಹೆಂಡತಿ ಆಗಿದ್ದಾರೆ, ಜವಾಬ್ದಾರಿ ಉಂಟು ಪಂಚಾಯತ್. ಆದರೆ ದಿನಾಗಲೂ ಬಂದು ನಮ್ಮ ಮನೆಗೆ ಬಂದು ಅವರನ್ನು ಆ ಕಾಲು ಫ್ರ್ಯಾಕ್ಚರ್ ಆದ ಹೆಂಗಸನ್ನು ಕರ್ಕೊಂಡು ಹೋಗಿ ಸ್ನಾನ ಮಾಡಿಸಿ ತಂದು ಕೂತ್ಕೊಳಿಸ್ತಾರಲ್ವ, ಇದರಿಗಿಂತ ದೊಡ್ಡ ಒಂದು ಜನಸೇವೆ ಖಂಡಿತ ಇಲ್ಲ ಜಗತ್ತಿನಲ್ಲಿ ಅಂತ ನಾನು ಎಣಿಸ್ತೇನೆ. ಇದು ಮಾಡಿದರೆ ಖಂಡಿತಕ್ಕೂ ದೇವರು ಆಶೀರ್ವಾದ ಮಾಡ್ತಾರೆ. ನನ್ನ ಹೆಂಡತಿ ಹೇಳ್ತಾ ಇದ್ಲು ಅಂತ ಹೇಳಿದರೆ, ಅತ್ತಿಗೆಯವರ ಅಕ್ಕನ 30 ಜನ್ಮದಲ್ಲಿ ಮಗಳಾಗಿದ್ಲಾಯನ ಅಂತ.
ಖಂಡಿತಕ್ಕೂ ಮಗಳು ಅಷ್ಟು ಒಳ್ಳೆ ನೋಡ್ತಾಳೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೂ ನಾನು ಯಾವಾಗಲೂ ಹೇಳೋದುಂಟು, ನನಗೆ 2 ಹೆಣ್ಣು ಮಕ್ಕಳು. 2 ಹೆಣ್ಣು ಮಕ್ಕಳಿಂದ 4 ಸರ್ತಿ ಅಮೆರಿಕಕ್ಕೆ ಹೋದೆ. ನನ್ನ ಹೆಂಡತಿ 5 ಸರ್ತಿ ಹೋದಳು. ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅದು ಖಂಡಿತ ಆಗ್ತದೆ. ನಾವು ಎಷ್ಟು ದುಡ್ಡು ನಮಗೆ ಸಿಕ್ಕಬೇಕು ಅಂತ ದೇವರು ಬರೆದಿದ್ದಾರೆ ಅದಕ್ಕಿಂತ ಜಾಸ್ತಿ ಬೇಡ, ಖಂಡಿತ ಸಿಗ್ತದೆ. ನಾವು ಬದುಕಲಿಕ್ಕಾಗಿ ಬದುಕುವುದು ಬೇಡ, ದುಡ್ಡಿಗಾಗಿ ಬದುಕುವುದು ಬೇಡ. ಈ ಮಾಸ್ಟರ್ಗಳು ಕೊಟ್ಟ ಈ ವಿದ್ಯೆಯಿಂದ ನೀವು ಮಕ್ಕಳು ಮೇಲೆ ಬರಲಿ, ಇನ್ನೂ ಸಹ ಒಳ್ಳೆಯ ವಿದ್ಯಾಭ್ಯಾಸ ಈ ಕಡಂದರೆ ಸುಬ್ರಹ್ಮಣ್ಯ ಸ್ವಾಮಿ ಹೈಸ್ಕೂಲ್ ಕೊಡಲಿ ಅಂತ ಕೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ಶ್ರೀಯುತ KR ಪಂಡಿತ್ ಸರ್, ನಿಮ್ಮ ಮಾರ್ಗದರ್ಶನ ಹೀಗೆ ಇರಲಿ ಎಂದು ಬಯಸುತ್ತಾ ನಮಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಮುಗ್ಧ ಮನಸ್ಸುಗಳ ಹರಸಲು ಬಂದವರು ನೀವು, ನಿಮ್ಮ ಉಪಸ್ಥಿತಿಯಲ್ಲಿ ಧನ್ಯತೆ ಕಂಡವರು ನಾವು. ನಮ್ಮ ಕರೆಗೆ ನೀಡಿದ ಮನ್ನಣೆಗೆ ನಮ್ಮ ಸಂಸ್ಥೆಯ ವತಿಯಿಂದ ಸಣ್ಣ ಗೌರವ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಲು ಬರುತ್ತಿದ್ದಾರೆ ಸುಧಾಕರ್ ಪೋಸ್ರಾಲ್ ಸರ್ ಅವರು. ವೇದಿಕೆಯಲ್ಲಿರುವ ಗಣ್ಯರೇ, ನಮ್ಮ ಮೊನ್ನೆ ಶನಿವಾರ ನಮ್ಮ ಶಾಲೆಯ ಮಕ್ಕಳಿಗೆ ಕ್ರೀಡಾಕೂಟ ನಡೆಯಿತು. ಕಳೆದ ಕೆಲವು ವರ್ಷಗಳಿಂದ ಕ್ರೀಡಾಕೂಟದಲ್ಲಿ ವಿದ್ಯಾರ್ಥಿಗಳಿಗೆ ಉಪಹಾರದ ಮತ್ತೆ ಹಳೆ ವಿದ್ಯಾರ್ಥಿ ಸಂಘದ ಕ್ರೀಡಾಕೂಟಕ್ಕೆ ಉಪಹಾರದ ವ್ಯವಸ್ಥೆ ಮಾಡುವವರು ಸ್ಕಂದ ಫ್ರೆಂಡ್ಸ್ ಪಲ್ಕೆ. ಆ ಸ್ಕಂದ ಫ್ರೆಂಡ್ಸ್ನ ನಮ್ಮ ನಾಯಕರು ನಮ್ಮೊಂದಿಗೆ ಮೊನ್ನೆ ಅವರು ಇರಲಿಲ್ಲ, ನಮ್ಮೊಂದಿಗೆ ಸೇರಿಕೊಂಡು ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ನಮ್ಮ ದೀಕ್ಷಿತ್ ಶೆಟ್ಟಿ ಅವರು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಕ್ರೀಡಾ ಕಾರ್ಯದರ್ಶಿಯೂ ಕೂಡ ಹೌದು. ಇವರು ನಮ್ಮ ಶಾಲೆಗೆ ತುಂಬ ಕೊಡುಗೆಯನ್ನು ಕೊಟ್ಟವರು. ಉಪಹಾರದ ವ್ಯವಸ್ಥೆ ಪ್ರತಿ ವರ್ಷ ಮಾಡ್ತಾ ಬಂದಿದ್ದಾರೆ. ಇವರು ಬಂದು ನಮ್ಮ ಸಭಾಧ್ಯಕ್ಷರಿಂದ ಸ್ಮರಣಿಕೆಯನ್ನು ಒಂದು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ದೀಕ್ಷಿತ್ ಶೆಟ್ಟಿ ನಮ್ಮ ಶಾಲೆಯ ದತ್ತು ಮಕ್ಕಳ ಒಂದು ದತ್ತು ತಗೊಳ್ಳೋದ್ರಲ್ಲಿರ್ಬೋದು ಅಥವಾ ಯಾವುದೇ ಕೆಲಸದಲ್ಲಿ ಮುಂದೆ ಬಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರಿಗೆ ಶಾಲು ಹಾಕಿ ಗೌರವಿಸುತ್ತಿದ್ದಾರೆ ನಮ್ಮ ಸಭಾಧ್ಯಕ್ಷರು. ವಂದನೆಗಳು. ಹಾಗೆಯೇ ಇಂದಿನ ಈ ಒಂದು ವಾರ್ಷಿಕೋತ್ಸವದ ಉಪಹಾರದ ವ್ಯವಸ್ಥೆ ಮಾಡುವವರು ನಾನು ಈ ಮೊದಲೇ ಹೇಳಿದೆ, ವೇದಿಕೆಯಲ್ಲಿ ಇದ್ದಾರೆ ನಮ್ಮೆಲ್ಲರ ಹಿರಿಯರಾಗಿರುವಂಥ ಮಾರ್ಗದರ್ಶಕರಾಗಿರುವಂಥ ಶ್ರೀಯುತ KB ಮಾರುತಿರಾವ್ ಬಾರಂಗಲ. ಇವರಿಗೆ ನಮ್ಮ ಸಭಾಧ್ಯಕ್ಷರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಸುರೇಂದ್ರ ಭಟ್ರ ಪಿತಾಶ್ರೀ ಅವರು ತುಂಬ ಚುರುಕಿನ ವ್ಯಕ್ತಿ. ವಂದನೆಗಳು ಮಾರುತಿರಾವ್ ಅವರೇ. ಹಾಗೆಯೇ ಮತ್ತೊಬ್ಬರು ವೆಂಕಟೇಶ್ ನಾಯಕ್ ಇದ್ದಾರೆ. ಅವರು ವೇದಿಕೆಗೆ ಕರೆಯುವುದಂದ್ರೆ ನಮಗೆ ಬೈತಾರೆ. ಮತ್ತೆ ದಯವಿಟ್ಟು ಸಭಾ ನಡವಳಿ ಪ್ರಕಾರ ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಅವರು ತುಂಬಾ ಇದು ಮಾತ್ರ ಅಲ್ಲ, ತುಂಬಾ ಸಹಕಾರ. 1 ತಿಂಗಳಿಂದ ನಮ್ಮೊಂದಿಗೆ ಇದ್ದಾರೆ. ಹೊಗಳದಂದ್ರೆ ಅವ್ರು ಬೈತಾರೆ. ಈಗ ಖಂಡಿತವಾಗಿ ನಮ್ಮ ಸಭಾ ನಡವಳಿ ಪ್ರಕಾರ ನಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಶಾಲೆಯ ಆಡಳಿತ ಮಂಡಳಿ ಸದಸ್ಯರು ಕೂಡ ಅವರು. ವಂದನೆಗಳು. ಹಾಗೆಯೇ ನಮ್ಮ ಮುಖ್ಯ ಶಿಕ್ಷಕರು ವೇದಿಕೆಯಲ್ಲಿರುವ ಸಭಾಧ್ಯಕ್ಷರಿಗೆ ಎಲ್ಲ ಅತಿಥಿ ಗಣ್ಯರಿಗೆ ಸ್ಮರಣಿಕೆ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಭಾಧ್ಯಕ್ಷತೆ ವಹಿಸಿಕೊಂಡಿರುವವರು ನಮ್ಮ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷರು ನ್ಯಾಯವಾದಿಗಳಾಗಿರುವಂಥ KR ಪಂಡಿತ್ ಇವರಿಗೆ, ಶಾಲಾ ಸಂಚಾಲಕರಿಗೆ, ಕಳಂದಲೆ ಗೊತ್ತು ಸುದರ್ಶನ್ ಶೆಟ್ಟಿ ಇವರಿಗೆ ಗೌರವಾರ್ಪಣೆ. ಹಾಗೆಯೇ ನಮ್ಮ ಶ್ರೀಶ ಭಟ್ರಿಗೆ, ಪ್ರೊಫೆಸರ್ ಶ್ರೀಶ ಭಟ್ರಿಗೆ ಗೌರವಾರ್ಪಣೆ. ಹಾಗೆಯೇ MRPನ ಅಧಿಕಾರಿಯಾಗಿರುವಂಥ ಶ್ರೀಯುತ ರೋಷನ್ ಸರ್ ಅವರಿಗೆ, ಹಾಗೆಯೇ ಪಂಚಾಯತ್ ಸದಸ್ಯರಾಗಿರುವಂಥ ಜಗದೀಶ್ ಕೋಟ್ಯನ್ ತೋಂಡಾರ್ಪು ಇವರಿಗೆ, ಕಾಂತಿ ಶೆಟ್ಟಿ ಇವರಿಗೆ ಗೌರವಾರ್ಪಣೆ. ಹಾಗೆಯೇ ಶಿಕ್ಷಕ ರಕ್ಷಕ ಸಂಘದ ಅಧ್ಯಕ್ಷೆ ರಶ್ಮಿ ರಾಜೇಶ್ ಅಮೀನ್ ಇವರಿಗೆ, ಧರ್ಮಣ್ಣ ಪೂಜಾರಿ ಇವರಿಗೆ ಗೌರವಾರ್ಪಣೆ. ಸರ್, ತಮ್ಮ ಗೌರವವನ್ನು ಸ್ವೀಕಾರ ಮಾಡಬೇಕು. ಅವರ ಸಹೋದರ ತಾರನಾಥ್ ಪೂಜಾರಿ, ಹಿರಿಯ ನ್ಯಾಯವಾದಿಗಳು, ಹೈಕೋರ್ಟ್ ಬೆಂಗಳೂರು, ಇವರು ಕೂಡ ಕಳೆದ ವರ್ಷ ದೊಡ್ಡ ಮೊತ್ತದ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಅವರ ಅಣ್ಣನಾದ ಧರ್ಮಣ್ಣ ಪೂಜಾರಿ ಅವರಿಗೆ, ಹಾಗೆಯೇ ನಮ್ಮ ಶಾಲೆಯ BCM ಹಾಸ್ಟೆಲ್ನ ಮೇಲ್ವಿಚಾರಕರಾದಂತಹ ಅರುಣ್ ಸರ್, ತಮಗೆ ಗೌರವಾರ್ಪಣೆ. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವಂಥ
ಅವಕಾಶ ಸಂಪತ್ ಸರ್ ಇವರಿಗೆ. ಧನ್ಯವಾದಗಳು ಸರ್. ಕಾರ್ಯಕ್ರಮದ ಅಂತಿಮ ಘಟ್ಟ ವಂದನಾರ್ಪಣೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅತಿಥಿ ಅಭ್ಯಗತರೇ ಅತಿಥಿ ದೇವೋಭವ ಎಂಬ ಮಾತಿದೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಕರೆಗೆ ಓಗಟ್ಟು ಪ್ರೀತಿಯಿಂದ ಆಗಮಿಸಿರುವ ತಮಗೆಲ್ಲರಿಗೂ ಅಭಿವಂದನೆಗಳನ್ನು ತಿಳಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಕನ್ನಡ ಭಾಷಾ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಚಂದ್ರಕಲಾ ರಾಜಶೇಖರ್ ಅವರು. ಸರ್ವರಿಗೂ ಶುಭ ಮಧ್ಯಾಹ್ನ. ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ KR ಪಂಡಿತ್ ಸರ್ ಅವರಿಗೂ ಪ್ರೀತಿಪೂರ್ವಕ ಧನ್ಯವಾದಗಳು. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಶಾಲಾ ಸಂಚಾಲಕರಾದ ಶ್ರೀಯುತ K ಸುದರ್ಶನ್ ಶೆಟ್ಟಿ ಸರ್ ಅವರಿಗೂ ತುಂಬು ಹೃದಯದ ಧನ್ಯವಾದಗಳು. ಗೌರವ ಉಪಸ್ಥಿತರಿರುವ ಶ್ರೀಯುತ ರೋಷನ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪ್ರೊಫೆಸರ್ ಶ್ರೀಶಾ ಭಟ್, ಮ್ಯಾನೇಜಿಂಗ್ ಡೈರೆಕ್ಟರ್, ಆಕಾಂಕ್ಷಾ ಚಾರಿಟೇಬಲ್ ಟ್ರಸ್ಟ್, ಪುತ್ತೂರು, ಇವರಿಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶಾಲಾ ಆಡಳಿತ ಮಂಡಳಿಯ ಸದಸ್ಯರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾಗಿರುವ JC ಸುರೇಂದ್ರ ಭಟ್ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳು. ಶ್ರೀಯುತ ಅರುಣ್ ಕುಮಾರ್, ಮೇಲ್ವಿಚಾರಕರು, BCM ಹಾಸ್ಟೆಲ್ ಕಡಂದಲೆ, ಇವರಿಗೂ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಶ್ರೀಯುತ ಜಗದೀಶ್ ಕೋಟ್ಯನ್, ಸದಸ್ಯರು, ಗ್ರಾಮ ಪಂಚಾಯತ್ ಪಾಲಡ್ಕ, ಇವರಿಗೂ ಕೂಡ ಮನಪೂರ್ವಕ ಧನ್ಯವಾದಗಳು. ಶ್ರೀಮತಿ ಕಾಂತಿ ಉದಯ ಶೆಟ್ಟಿ, ಸದಸ್ಯರು, ಗ್ರಾಮ ಪಂಚಾಯಿತಿ, ಇವರಿಗೂ ಕಾರ್ಯಕ್ರಮದ ಪರವಾಗಿ ಧನ್ಯವಾದಗಳು. ಶಿಕ್ಷಕ ರಕ್ಷಕಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ರಶ್ಮಿ ರಾಜೇಶ್, ಇವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಪ್ರಭಾರ ಮುಖ್ಯ ಶಿಕ್ಷಕರಾದ ಶ್ರೀಯುತ ಸದಾಶಿವ ಉಪಾಧ್ಯಾಯ ಸರ್ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಶಿಕ್ಷಕರು ಹಾಗೂ ಶಿಕ್ಷಕೇತರ ವರ್ಗದವರಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ಎತ್ತವರಿಗೂ, ಮಾಧ್ಯಮ ಮಿತ್ರರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಒಂದೇ ಮಾತಿನಲ್ಲಿ ತುಂಬು ಹೃದಯದ ಧನ್ಯವಾದಗಳು. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಂದನೆಗಳು. ತಮಗೂ ವಂದನೆಗಳು. ಹಾಗೆಯೇ ಮಧ್ಯಾಹ್ನ ಈಗ ಒಂದು ಒಳ್ಳೆಯ ಊಟದ ವ್ಯವಸ್ಥೆ ಕೂಡ ಇದೆ. ಇಂದಿನ ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದವರು ನಮ್ಮ ಈ ಒಂದು ಶೌಚಾಲಯದ ನಿರ್ಮಾಣದ ಗುತ್ತಿಗೆದಾರರಾಗಿರುವಂತಹ ಶ್ರೀಯುತ ದೇವಿಕಿರಣ್ ಸೂರಂಜಿ ಅವರು ವಹಿಸಿಕೊಂಡಿದ್ದಾರೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ 300 ಜನಕ್ಕೆ ನಾವು ಮಧ್ಯಾಹ್ನದ ಊಟದ ವ್ಯವಸ್ಥೆ ಮಾಡಿದ್ದೇವೆ. ಅವರು ಈ ಸಂದರ್ಭದಲ್ಲಿ ಮತ್ತೆ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ರಾತ್ರಿ ಸುಮಾರು 1,000 ಜನ ನಮ್ಮ ಈ ಒಂದು ವಾರ್ಷಿಕೋತ್ಸವದಲ್ಲಿ ಸೇರಿಕೊಳ್ಳಲಿದ್ದಾರೆ. ಅಷ್ಟು ಜನದ ಊಟದ ವ್ಯವಸ್ಥೆ ಕೂಡ ಮಾಡಿದ್ದೇವೆ. ಅದಕ್ಕೆ ಸಹಕಾರವನ್ನು ನೀಡಿದವರು ಪುಷ್ಪರಾಜ್ ಶಿಮಂತೂರ್, ಉದ್ಯಮಿ ಇವರು. ಹಾಗೆಯೇ ವಿಜಯ ನಾಯಕ್, ಜಂತನಗರ, ದುಬೈ, ಇವರು ರಾತ್ರಿ ಊಟದ ವ್ಯವಸ್ಥೆಯನ್ನು ವಹಿಸಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಎಲ್ಲ ಹಳೆ ವಿದ್ಯಾರ್ಥಿಗಳು, ಹಾಗೆ ಮಹನೀಯರು, ಹಾಗೆಯೇ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ನಮ್ಮ ಒಂದು ಭೋಜನದ ವ್ಯವಸ್ಥೆಯನ್ನು ಸ್ವೀಕರಿಸಬೇಕಾಗಿ ಎಲ್ಲರ ಪರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಮಕ್ಕಳು ಇಲ್ಲೇ ನಿಲ್ಲಿ 1 ನಿಮಿಷ.
ವಿದ್ಯಾಭಿಮಾನಿ ಬಂಧುಗಳೇ, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪ್ರೌಢಶಾಲೆ ಕಡಂದಲೆ ನಮ್ಮ ಶಾಲಾ ಮತ್ತು ಹಳೆ ವಿದ್ಯಾರ್ಥಿ ಸಂಘದ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಏಷ್ಯಾದ ಬೃಹತ್ ತೈಲ ಉದ್ಯಮ ಆಗಿರತಕ್ಕಂಥ MRPL ಸಂಸ್ಥೆ ಈ ಭಾಗದ ದಕ್ಷಿಣ ಕನ್ನಡ, ಉಡುಪಿ ಮತ್ತು ರಾಜ್ಯದ ದೇಶದ ಬೇರೆ ಬೇರೆ ಕಡೆಗಳಲ್ಲಿ ತನ್ನ CSR ವಿಭಾಗದಿಂದ ಕಾಂಟ್ರಿಬ್ಯೂಷನ್ ಕೊಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ಕಳೆದ 2022ರಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ 2 ಲಕ್ಷ ರೂಪಾಯಿಯ ಕಂಪ್ಯೂಟರ್ ಕೊಡುಗೆ ನೀಡಿದರು. ಅದನಂತರ ನಮ್ಮ ಒಂದು ಭಾಗ್ಯ ಅಂತ ಭಾವಿಸಬೇಕು. ಈ ವರ್ಷ 2024ರಲ್ಲಿ ನಮ್ಮ ವಿದ್ಯಾಸಂಸ್ಥೆಗೆ ವಿದ್ಯಾರ್ಥಿನಿಯರ ಶೌಚಾಲಯ ಇತ್ತು, ಅದೇ ಅಷ್ಟೊಂದು ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಆಗಿರಲಿಲ್ಲ. ಈ ವರ್ಷ MRPL ಒಂದು ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರ ಒಂದು ಸುಸಜ್ಜಿತವಾದಂತ ಶೌಚಾಲಯವನ್ನು, ಕಟ್ಟಡವನ್ನು ತುಂಬಾ ದೊಡ್ಡ ಮಟ್ಟದಲ್ಲಿ 10 ಲಕ್ಷ ರೂಪಾಯಿ ಯೋಜನೆಯಲ್ಲಿ ತುಂಬಾ ಚಂದವಾಗಿ ಇವತ್ತು ನಿರ್ಮಾಣಗೊಂಡಿದೆ. ಅದರ ಉದ್ಘಾಟನಾ ಸಮಾರಂಭ ಇದೀಗ ವಾರ್ಷಿಕೋತ್ಸವದ ಶುಭ ಸಂದರ್ಭ ದಿನದಲ್ಲಿ ಇವತ್ತು ನಡೆಯಲಿದೆ. ಇವತ್ತು MRPL CSR ವಿಭಾಗದ ಅಧಿಕಾರಿ ಇರತಕ್ಕಂಥ MRPL ಎಂಪ್ಲಾಯೀಸ್ ಯೂನಿಯನ್ನ ಕೋಶಾಧಿಕಾರಿ ಇರತಕ್ಕಂಥ ಶ್ರೀಯುತ ರೋಷನ್ ಸರ್ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿ ಪರವಾಗಿ ಮತ್ತು ಎಲ್ಲ ಶಿಕ್ಷಕರ ಪರವಾಗಿ, ಹಳ್ಳಿ ಸಂಘದ ಪರವಾಗಿ ಆತ್ಮೀಯವಾಗಿ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸಿಕೊಳ್ತಾರೆ ಸರ್. ಅದೇ ರೀತಿ ನಮ್ಮೊಂದಿಗೆ ಇವತ್ತು ಉದ್ಘಾಟನಾ ಸಮಾರಂಭಕ್ಕೆ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ನ್ಯಾಯವಾದಿಗಳು ಶ್ರೀಯುತ KR ಪಂಡಿತ್ ಅವರು ಸಹ ಇದ್ದಾರೆ. ಅವರಿಗೂ ನಮ್ಮೆಲ್ಲ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರುತ್ತಿದ್ದೇನೆ. ಹಾಗೇನೆ ನಮ್ಮ ವಿದ್ಯಾಸಂಸ್ಥೆಗೆ ನಾವು ಹೇಳಿದಾಗೆ ನಮ್ಮ ವಿದ್ಯಾಸಂಸ್ಥೆ ಕಳನಲ್ಲಿದ್ದು ದೂರದ ಪುತ್ತೂರಿನಿಂದ ನಮ್ಮ ವಿದ್ಯಾಸಂಸ್ಥೆಗೆ ಈ ವರ್ಷ ದೊಡ್ಡ ಮಟ್ಟದ ಕೊಡುಗೆ ವಿದ್ಯಾರ್ಥಿಗಳಿಗೆ ಬರೆಯುವ ಪುಸ್ತಕ ಸುಮಾರು 50,000 ರೂಪಾಯಿ ಅಧಿಕ ನಮ್ಮ ವಿದ್ಯಾಸಂಸ್ಥೆಗೆ ಕೊಡುಗೆ ಮಾಡಿದಂತ ಆಕಾಂಕ್ಷಾ ಸೇವಾ ಟ್ರಸ್ಟ್ ನ ಮುಖ್ಯಸ್ಥರಾಗಿರ್ತಕ್ಕಂಥ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಶ್ರೀಯುತ ಪ್ರೊಫೆಸರ್ ಶ್ರೀಶ ಭಟ್ಟರು ಆಗಮಿಸಿ ಅವರಿಗೂ ನಮ್ಮ ಹಳ್ಳಿ ಸಂಘದ ಪರವಾಗಿ ಮತ್ತು ಶಾಲಾಡಳಿತ ಮಂಡಳಿ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿ ನಮ್ಮ ವಿದ್ಯಾಸಂಸ್ಥೆಯ ಸಂಚಾಲಕರು, ನಮ್ಮ ಮಾರ್ಗದರ್ಶಿ ಆಗಿರ್ತಕ್ಕಂಥ ಕೆ ಸುದರ್ಶನ್ ಶೆಟ್ಟಿ ಅವರಿದ್ದಾರೆ. ಅವರಿಗೂ ನಮ್ಮ ಹಳ್ಳಿ ಸಂಘದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಆಡಳಿತ ಮಂಡಳಿ ಸದಸ್ಯರಾಗಿರ್ತಕ್ಕಂಥ KP ವೆಂಕಟೇಶ್ ಭಟ್ ಇದ್ದಾರೆ. ಅದೇ ರೀತಿ ವೆಂಕಟೇಶ್ ನಾಯ್ಕ್ ಇದ್ದಾರೆ ಮತ್ತು ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಮುಖ್ಯ ಶಿಕ್ಷಕರು ಅವರ ಅನುಪಸ್ಥಿತಿಯಲ್ಲಿ ಪ್ರಭಾರ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ಶ್ರೀಯುತ ಸದಾಶಿವ ಉಪಾಧ್ಯಾಯ ಅವರಿದ್ದಾರೆ. ಅವರಿಗೂ ನಮ್ಮ ಎಲ್ಲ ವಿದ್ಯಾರ್ಥಿ ತುಂಬಾ ಖುಷಿ ಆಗ್ತಾ ಇದೆ. ದೊಡ್ಡ ಬಿಲ್ಡಿಂಗ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ CSR ನ ಶ್ರೀಯುತ ರೋಷನ್ ಸರ್ ಮತ್ತು ನಮ್ಮೆಲ್ಲ ಮುಖ್ಯ ಶಿಕ್ಷಕರು ಮತ್ತು ಆ ಸಂಚಾಲಕರು, ಆಡಳಿತ ಮಂಡಳಿಯ ಅಧ್ಯಕ್ಷರು ಮತ್ತು ಆಕಾಂಕ್ಷಾ ಟ್ರಸ್ಟ್ನ ಎಲ್ಲ ಬಂಧುಗಳು ಈ ಒಂದು ನೂತನ ಕಟ್ಟಡ ಉದ್ಘಾಟನೆ ಮಾಡಬೇಕಾ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ.
ಉದ್ಘಾಟನೆ ಮಾಡಿದಂತ MRPL CSR ವಿಭಾಗದ ಅಧಿಕಾರಿರ್ತಕ್ಕಂಥ ಶ್ರೀಯುತ ರೋಷನ್ ಸರ್ ಅವರಿಗೆ ನಮ್ಮ ವಿದ್ಯಾಸಂಸ್ಥೆ ಪರವಾಗಿ ಪ್ರೀತಿಯ ಧನ್ಯವಾದ ಸಲ್ಲಿಸುತ್ತದೆ. ಅದರೊಟ್ಟಿಗೆ ನಮ್ಮ ಶಾಲಾ ಆಡಳಿತ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ನ್ಯಾಯವಾದಿಗಳು ಶ್ರೀಯುತ KR ಪಂಡಿತ್ ಅವರಿದ್ದಾರೆ. ಶಾಲಾ ಸಂಚಾಲಕರು ಶ್ರೀಯುತ K ಸುದರ್ಶನ್ ಶೆಟ್ಟಿ ಅವರಿದ್ದಾರೆ. ಅದೇ ರೀತಿ ನಮ್ಮ KB ಮಾರುತಿರ ಅವರಿಗೂ ಎಲ್ಲರಿಗೂ ಪಂಚಾಯತ್ನ ಮಾಜಿ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ದಿನೇಶ್ ಕಂಗ್ಲಾಯ್, ಉಪಾಧ್ಯಕ್ಷ ಆಗಿರ್ತಕ್ಕಂಥ ಮುಖೇಶ್ ಅವರಿದೆ, ಅವರಿಗೂ ನಮ್ಮ ಎಲ್ಲರ ಪರವಾಗಿ ಪ್ರೀತಿಯ ಧನ್ಯವಾದ ಹೇಳ್ತೇವೆ. ಇದೀಗ ಈ ಒಂದು ನೇರವಾಗಿ ನಮ್ಮ ಸಭಾ ಕಾರ್ಯಕ್ರಮವನ್ನು ದೊಡ್ಡ ಹಾಲ್ನಲ್ಲಿ ಆರಂಭ ಮಾಡಿದ್ದೇವೆ. ಒಳಗಡೆ ಹೋಗಿ